ಇಲ್ಲ, ನನ್ನ ಲ್ಯಾಪ್ಟಾಪ್ ಅಲ್ಲಿ ಇಲ್ಲ, ನಾನು ಇದ್ರಲ್ಲಿ ಜಾಯ್ನ್ ಆಗ್ಬೇಕೀಗ. ಮಾತಾಜಿ ನನ್ನನ್ನು ಹೋಸ್ಟ್ ಮಾಡಿ ನಾನು ಜಾಯ್ನ್ ಆಗ್ತೇನೆ. ಅದ್ರಲ್ಲಿ ನಾಗವೇಣಿ ಬಾಯಿ ಅಂತೇಳಿ ಉಂಟು ಮಾತಾಜಿ. ಎಷ್ಟನೇ ಪೇಜ್ ಮಾತಾಜಿ? 41 ಆಗ್ತದೆ. ಲಾಸ್ಟ್ ಪೇಜ್ ಅವರಿಗೆ ಸ್ಕ್ರೀನ್ ಶೇರ್ ಮಾಡ್ಬೇಕು. ಈಗ 81 ಇಂದ ಸ್ಟಾರ್ಟ್ ಮಾಡ್ಬೇಕೇನಲ್ವಾ? ಅಧ್ಯಾಯ 2 ಮಾತಾಜಿ, ಸಂಪುಟ 4 ಅಧ್ಯಾಯ 2. 41 ಪುಸ್ತಕ ಇಲ್ಲ. ಎಲ್ಲಿ ಸ್ಕೇಲ್ದಲ್ಲ ದೋಸೆ ಮಾಡ್ಕೊತೀನಿ, ಅದನ್ನ ಚಪಾತಿ ಅಂಡಿಕ್ತೀನಿ, ಕಲಸಿದೀವಿ. ಓ ಹುಷಾರ್ ಮುಗಿ ಅದೆಲ್ಲ ಮುಗಿಲ್ಲ. ಇವರು ರೇಣಾ ಮಾತಾಜಿ ನಾಗವೇಣಿ ಬಾಯಿಯು ಉಂಟಲ್ಲ ಮಾತಾಜಿ, ಅದನ್ನು ಹೋಸ್ಟ್ ಮಾಡಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಸಿಗದೇ ಇದ್ರೆ ಪರವಾಗಿಲ್ಲ ಮಾತಾಜಿ, ತೊಂದ್ರೆ ತಗೋಬೇಡಿ. ಇವಾಗ ಏನ್ ಮಾಡ್ಬೇಕಂತ ಟೈಮ್ ಲಾಸ್ಟ್ ಪೇಜ್ ಬೇಕಲ್ಲ, ಒಂದು ನಿಮಿಷ. ಕಂಟಿನ್ಯೂಟಿಗೋಸ್ಕರ ಕೇಳಿದೆ ಅಷ್ಟೆ. ಅದರಲ್ಲಿ 39 ಪೇಜ್ ಬಂತು ಮಾತಾಜಿ. ಹಾ, ಓಕೆ. ಇದೆಲ್ಲ ಓದಿ ಆಗಿದೆ ಅಲ್ವಾ ಮಾತಾಜಿ? ಇದೆಲ್ಲ ಓದಿ ಆಗಿದೆ. ಎಂಡಿಂಗ್ ನೀವು ಬೇಕು ಅಂತ ಹೇಳಿದ್ರಲ್ಲ. ಹೌದು ಹೌದು. ಸ್ವಲ್ಪ ಮೇಲೆ ಮಾಡಿ ಮಾತಾಡಿ ಒಂಚೂರು. ಹಾ, ಇವತ್ತಿಂದು ಓದ್ಸೋದಕ್ಕೆ ಪ್ರಾರಂಭ ಮಾಡ್ಬೋದು. ಆಗ್ಬೇಕಾ ಮಾತಾಜಿ? ಹಾ, ಓದಿಸಿ ಮತ್ತೆ ತಗೊಂಡೆ ಅದು ಹಂಗೆ ಸುಮ್ಮನೆ ಒಂದ್ಸಲ. ಪುಸ್ತಕ ಇದ್ದವರು ಓದಿ ಮಾತಾಜಿ. 4ನೇ ಸಂಪುಟ 2ನೇ ಅಧ್ಯಾಯ ಸ್ಟಾರ್ಟಿಂಗ್ ಓದ್ಬೇಕು.
ಯಾವ್ದು ಮಾತಾಜಿ? ಪ್ರಯಾಣಿಕರ ಪಥದೊಳಗೆ ಅದ? 41 ಅದಲ್ಲ ಇದು 41 ಪೇಜಿನಿಂದ ಓದಿ ಮಾತಾಜಿ. ಸ್ಟಾರ್ಟಿಂಗ್ ಹೌದು. ಲಂಡನ್ ಕನಸೊಂದು ನನಸಾಯಿತು. ಲಂಡನ್ ಸೆಪ್ಟೆಂಬರ್ 11, 1969. ಯಾಪಲ್ ರೆಕಾರ್ಡ್ಸ್ ಮತ್ತು ಲುಫ್ತಾನ್ಸಾ ಜರ್ಮನ್ ಏರ್ಲೈನ್ಸ್ ಗಳ ಸಹಕಾರದಿಂದ ಭಕ್ತರು ಲಂಡನ್ನಿನ ಹೀಥ್ರೋ ಏರ್ಪೋರ್ಟಿನಲ್ಲಿ ಪ್ರಭುಪಾದರಿಗೆ ಒಂದು ಸ್ವಾಗತ ಸಮಾರಂಭವನ್ನು ಏರ್ಪಡಿಸಿದರು. ಪ್ರಭುಪಾದರು ವಿಮಾನದ ಮೆಟ್ಟಲುಗಳನ್ನು ಇಳಿದು ಬರುತ್ತಿದ್ದಂತೆಯೇ ವಲಸೆ ಮತ್ತು ಸುಂಕಗಳಿಗೆ ಸಂಬಂಧಪಟ್ಟ ಕ್ರಮಗಳನ್ನು ಬದಿಗಿರಿಸಿ ಅವರನ್ನು ಒಂದು ಕಾರಿಗೆ ಕರೆದೊಯ್ದು ವಿಐಪಿ ಬಹು ಮುಖ್ಯ ಗಣ್ಯರ ವಿಶ್ರಾಂತಿ ಕೊಠಡಿಗೆ ಕರೆದುಕೊಂಡು ಹೋಗಲಾಯಿತು. ಪ್ರಭುಪಾದರು ಕಾರಿನಿಂದ ಇಳಿದಾಗ ಭಕ್ತರು ಪ್ರಯಾಣಿಕರ ಪಥದ ತುದಿಯಾಚೆಗೆ ಓಡಿ ಒದ್ದೆಯಾಗಿದ್ದ ರಸ್ತೆಯ ಬದಿಯಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಪ್ರಭುಪಾದರು ನಸುನಗುತ್ತಾ ಅವರೆಡೆ ನೋಟ ಹರಿಸಿದರು. ಭಕ್ತರು ತಮ್ಮ ಧೋತಿ ಮತ್ತು ಸೀರೆಗಳಿಂದ ಜಲ್ಲಿಕಲ್ಲನ್ನು ತೆಗೆದು ಹಾಕುತ್ತಾ ಮೇಲೆದ್ದರು. ಪ್ರಭುಪಾದರು ವಿಶ್ರಾಂತಿ ಕೊಠಡಿಯನ್ನು ಪ್ರವೇಶಿಸುತ್ತಲೇ ಅತ್ಯಂತ ಹರ್ಷದಿಂದ ಅವರನ್ನು ಸುತ್ತುವರಿದರು. ಪ್ರಯಾಣಿಕರ ಪಥದೊಳಗೆ ಪ್ರಭುಪಾದರ ಎದುರಿಗೆ ಪತ್ರಿಕಾ ವರದಿಗಾರರು, ಛಾಯಾಚಿತ್ರ ಗ್ರಾಹಕರು ಮತ್ತು ಭಕ್ತರ ದೊಡ್ಡ ಗುಂಪೇ ನೆರೆದಿತ್ತು. ವಿಶ್ರಾಂತಿ ಕೊಠಡಿಯ ಒಂದು ಸೋಫಾವನ್ನು ಸ್ವಚ್ಛ ಬಟ್ಟೆಯೊಂದು ಆವರಿಸಿತ್ತು. ಎರಡೂ ಬದಿಗಳಲ್ಲೂ ಹೊಂಬಣ್ಣದ ಗ್ಲೇಡಿಯೋಲಸ್ ಹೂಗಳು ಮೆರೆಯುತ್ತಿದ್ದ ಹೂದಾನಿಗಳಿದ್ದವು. ಪ್ರಭುಪಾದರು ಕಾರ್ನೇಷನ್ ಹೂಗಳ ಹಾರವನ್ನು ಅವರಿಗೆ ಹಾಕಿದರು. ಪ್ರಭುಪಾದರೇ ಕೀರ್ತನೆಯನ್ನು ಹಾಡಲು ಪ್ರಾರಂಭಿಸಿದರು. ಉಳಿದ ಭಕ್ತರು ಅವರನ್ನು ಅನುಸರಿಸಿದರು. ಭಕ್ತರು ಪ್ರಭುಪಾದರನ್ನು ಬಿಟ್ಟು ಬೇರೆಲ್ಲವನ್ನೂ ಮರೆತು ಬಿಟ್ಟಿದ್ದರು. ಭಕ್ತರು ಹರ್ಷೋನ್ಮಾದದಿಂದ ಹಾಡುತ್ತಾ ಕುಣಿಯುವುದನ್ನು ಒಂದೆಡೆ ನಿಂತು ವೀಕ್ಷಿಸುವುದರಲ್ಲೇ ಪತ್ರಿಕಾ ವರದಿಗಾರರು ತೃಪ್ತರಾದರು. ಕೀರ್ತನೆ ನಡೆಯುತ್ತಿದ್ದಾಗ ಭಕ್ತರು ಎಲ್ಲಾ ಸಂತೋಷವನ್ನು ತೊರೆದಿದ್ದರು. ಹರೇ ಕೃಷ್ಣ ನಾಮ ಸಂಕೀರ್ತನೆಯ ಮಧ್ಯೆ ಆಗಾಗ ಅವರ ಹರಿಬೋಲ್ ಮತ್ತು ಜಯ ಪ್ರಭುಪಾದ್ ಘೋಷಗಳು ಮತ್ತು ಶಂಖನಾದ. ಕೀರ್ತನೆಯ ಅನಂತರ ಪ್ರಭುಪಾದರು ತಮ್ಮ ಮುಂದೆ ಕುಳಿತಿದ್ದ ಪ್ರತಿಯೊಬ್ಬ ಭಕ್ತಳನ್ನು ಪ್ರೀತಿಯಿಂದ ಮಾತನಾಡಿಸಿದರು. ಆ ಸಮಯದಲ್ಲಿ ವರದಿಗಾರರು ಸ್ವಲ್ಪ ದೂರದಲ್ಲಿ ನಿಂತಿದ್ದರು. ಜಾನಕಿಯಲ್ಲಿ ಪ್ರಭುಪಾದರು ಕೇಳಿದರು. ಓ, ಇಲ್ಲೇ ಇದ್ದೆ, ಹೇಗಿದ್ದೀಯೇ ವಿಭಾವತಿ? ನಿನ್ನ ಮಗಳು ಹೇಗಿದ್ದಾಳೆ? ನೀವೆಲ್ಲ ನನ್ನ ತಂದೆ ತಾಯಿಯರು ಅಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದೀರಿ. ಭಕ್ತರ ಮಾತಾಜಿ, ಕೃಷ್ಣ ಧನ್ಯವಾದಗಳು. ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಓದ್ತೀನಿ ಮಾಡ್ತೀನಿ. ಭಕ್ತರ ಮಟ್ಟಿಗೆ ವಿಶ್ರಾಂತಿ ಕೊಠಡಿಯಲ್ಲಿದ್ದವರು ಪ್ರಭುಪಾದರು ಮತ್ತು ತಾವು ಮಾತ್ರವೇ. ಅವರೇ ಏನೇನು ಮಾಡಿದರೋ ಪ್ರತಿಯೊಂದನ್ನು ಹಿಡಿದಿಟ್ಟುಕೊಳ್ಳಲು ಮೈಯೆಲ್ಲ ಕಿವಿಯಾದರು, ಮೈಯೆಲ್ಲ ಕಣ್ಣಾದರು. ಹೊರಗಿನವರ ಪ್ರತಿಕ್ರಿಯೆ ಏನು ಎಂಬುದರ ಬಗೆಗೆ ಒಂದಿಷ್ಟು ಅವರಿಗೆ ಲಕ್ಷ್ಯ ಇರಲಿಲ್ಲ. ಕಡೆಗೆ ಮುಕುಂದ, ನೀವು ಮಹನೀಯರು ಯಾರಾದರೂ ಪ್ರಭುಪಾದರಿಗೆ ಪ್ರಶ್ನೆ ಕೇಳುವ ಹಾಗಿದ್ದರೆ ಕೇಳಬಹುದು ಎಂದು ವರದಿಗಾರರಿಗೆ ಹೇಳಿದರು. ಹತ್ತಿರ ಬರುತ್ತಾ ವರದಿಗಾರರು, ಈ ಸ್ವಾಗತದ ಬಗೆಗೆ ನಿಮಗೇನನ್ನಿಸುತ್ತದೆ? ಪ್ರಭುಪಾದರು, ನನಗೆ ಸ್ವಾಗತದ ಕಾರ್ಯಕ್ರಮಗಳೇನೂ ಇಷ್ಟವಿಲ್ಲ. ಜನ ಈ ಚಳುವಳಿಯನ್ನು ಹೇಗೆ ಸ್ವಾಗತಿಸುತ್ತಾರೆ ಮೇಲೋಯ್ತು ಎಂದು ಮತ್ತೆ ಹೋಯ್ತು ತಿಳಿದುಕೊಳ್ಳಲು ಬಯಸುತ್ತೇನೆ. ಅದರಲ್ಲಿ ನನಗೆ ಆಸಕ್ತಿ. ಭಕ್ತರು ಒಕ್ಕರಳಿನಲ್ಲಿ ಹರಿಬೋಲ್. ಒಬ್ಬ ವರದಿಗಾರ, ಇದು ನಿಮಗೆ ವಿಶೇಷ ರೀತಿಯ ಸ್ವಾಗತವೇ ಅಥವಾ ಇದು ನಿಮಗೆ ಪ್ರತಿನಿತ್ಯದ ಕಾರ್ಯಕ್ರಮವೇ? ಪ್ರಭುಪಾದರು, ಇಲ್ಲ, ನಾನು ಹೋದ ಕಡೆ ಎಲ್ಲ ನನ್ನ ಭಕ್ತರಿರುತ್ತಾರೆ. ಪಶ್ಚಿಮ ದೇಶಗಳಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ಅಮೆರಿಕದಲ್ಲಿ ಈಗ ನಮ್ಮ 20 ಕೇಂದ್ರಗಳಿವೆ. ಅಮೆರಿಕದ ಹುಡುಗರು ತುಂಬಾ ಉತ್ಸಾಹಿಗಳು. ಲಾಸ್ ಏಂಜಲೀಸ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋಗಳಲ್ಲಿ ಬಹುದೊಡ್ಡ ಸ್ವಾಗತ ಸಿಕ್ಕಿತು ಅಂತ ನನಗೆ ನೆನಪು. ರಥಯಾತ್ರಾ ಉತ್ಸವದಲ್ಲಿ ಸುಮಾರು 10,000 ಹುಡುಗಿಯರು 7 ಮೈಲಿ ದೂರ ನನ್ನ ಹಿಂದೆ ಬಂದರು. ಭಕ್ತರು ಹರಿಬೋಲ್. ಮತ್ತೆ
ಸಣ್ಣದಾಗಿ ಮಾಡ್ಕೊಂಡು ಹೋಗಿ ಮಾತಾಜಿ. ಪತ್ರಿಕೆಯ ವರದಿಗಾರ ನೀವು ಏನನ್ನು ಹೇಳಿಕೊಡುತ್ತಿದ್ದೀರಿ ಸ್ವಾಮಿ? ಪ್ರಭುಪಾದರು, ನೀವು ಮರೆತು ಹೋಗಿರುವುದನ್ನು ಹೇಳಿಕೊಡಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಭಕ್ತರು ನಗುತ್ತಾ ಹರಿಬೋಲ್, ಹರಿಕೃಷ್ಣ. ಸಣ್ಣ ವರದಿಗಾರ, ಏನದು? ಪ್ರಭುಪಾದರು, ಅದೇ ದೇವರು. ನಿಮ್ಮಲ್ಲಿ ಕೆಲವರು ದೇವರು ಇಲ್ಲ ಎಂದು ಹೇಳುತ್ತಿದ್ದೀರಿ, ಕೆಲವರು ದೇವರು ಸತ್ತು ಹೋದ ಎಂದು ಹೇಳುತ್ತಿದ್ದೀರಿ, ಮತ್ತೆ ಕೆಲವರು ದೇವರು ನಿರಾಕಾರ ಅಥವಾ ಶೂನ್ಯ ಎಂದು ಹೇಳುತ್ತಿದ್ದೀರಿ. ಇದೆಲ್ಲ ಅಸಂಬದ್ಧ ಮಾತನಾಡುವವರಿಗೆ ದೇವರು ಇದ್ದಾನೆ ಎಂದು ಹೇಳಿಕೊಡುವುದು ನನ್ನ ಅಪೇಕ್ಷೆ. ಅದೇ ನನ್ನ ಜೀವನದ ಮಹತ್ ಕಾರ್ಯ. ಬುದ್ಧಿ ಕೆಟ್ಟ ಯಾವ ಮನುಷ್ಯನೇ ಬೇಕಾದರೂ ನನ್ನ ಹತ್ತಿರ ಬರಬಹುದು. ದೇವರಿದ್ದಾನೆ ಎಂದು ನಾನು ತೋರಿಸಿಕೊಡುತ್ತೇನೆ. ಅದೇ ನನ್ನ ಕೃಷ್ಣ ಪ್ರಜ್ಞೆಯ ಚಳುವಳಿ. ನಾಸ್ತಿಕರಿಗೆ ಇದೊಂದು ಸವಾಲು. ಇದೇ ದೇವರು. ನೀವು ಪ್ರಾಮಾಣಿಕರಾಗಿದ್ದರೆ ಮತ್ತು ತೀವ್ರಾಸಕ್ತಿ ಹೊಂದಿದ್ದರೆ ನಾವಿಲ್ಲಿ ಎದುರು ಬದಲಾಗಿ ಕುಳಿತಿರುವ ಹಾಗೆ ನಿಮ್ಮೆದುರಿಗೆ ದೇವರನ್ನು ಕಾಣಬಹುದು. ಅದು ಸಾಧ್ಯ. ದುರದೃಷ್ಟದಿಂದ ನೀವು ದೇವರನ್ನು ಮರೆಯಲು ಪ್ರಯತ್ನಿಸುತ್ತಿದ್ದೀರಿ. ಆದ್ದರಿಂದ ಬದುಕಿನಲ್ಲಿ ಇಷ್ಟೊಂದು ದುಃಖಗಳನ್ನು ಅಪ್ಪಿಕೊಂಡಿದ್ದೀರಿ. ನನ್ನ ಉಪದೇಶ ಸರಳವಾದದ್ದು. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ, ಸುಖವಾಗಿರಿ. ಮಾಯೆಯ ಈ ಅಸಂಬದ್ಧ ಅಲೆಗಳಿಗೆ ತಲೆಬಾಗಬೇಡಿ. ನಿಮ್ಮ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಓದ್ತೀನಿ. ನಿಮ್ಮ ಪಂಥದ ಪೋಷಣೆಗೆ ಗಾಯನ ಅಗತ್ಯವೇ ಎಂದು ಒಬ್ಬ ವರದಿಗಾರ ಕೇಳಿದಾಗ ಪ್ರಭುಪಾದರು ವಿವರವಾಗಿ ಉತ್ತರ ಕೊಟ್ಟು ಹರೇ ಕೃಷ್ಣ ಸಂಕೀರ್ತನೆಯು ಹೇಗೆ ಸ್ವಚ್ಛಗೊಳಿಸುತ್ತದೆ ಎಂದು ವಿವರಿಸಿದರು. ದೈವ ಪ್ರಜ್ಞೆ ಇಲ್ಲದ ಯಾರಲ್ಲಿಯೂ ಸದ್ಗುಣಗಳಿರುವುದಿಲ್ಲ ಎನ್ನುವ ಶ್ರೀಮದ್ ಭಾಗವತದ ಮಾತನ್ನು ಉದ್ಧರಿಸಿದರು ಪ್ರಭುಪಾದರು. ನಮ್ಮ ಶಿಷ್ಯರಲ್ಲಿ ಯಾರನ್ನಾದರೂ ಪರೀಕ್ಷಿಸಿ ಅವರು ಎಷ್ಟು ಒಳ್ಳೆಯವರು, ಎಷ್ಟು ಮುಂದುವರೆದಿದ್ದಾರೆ ಎಂದು ಪರೀಕ್ಷಿಸಿ ನೋಡಿ. ಖಂಡಿತ ಪರೀಕ್ಷೆ ಮಾಡಿ. ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಕರೆದುಕೊಂಡು ಬನ್ನಿ. ಅವರೊಡನೆ ನಮ್ಮ ಹುಡುಗರನ್ನು ಯಾರನ್ನಾದರೂ ಹೋಲಿಸಿ ನೋಡಿ. ಶೀಲದಲ್ಲಿ, ಭಾವನೆಯಲ್ಲಿ ಮತ್ತು ಪ್ರಜ್ಞೆಯಲ್ಲಿ ಅವರಿಬ್ಬರ ನಡುವೆ ಎಷ್ಟೊಂದು ವ್ಯತ್ಯಾಸವಿದೆ ಎಂದು ನಿಮಗೆ ಗೊತ್ತಾಗುತ್ತದೆ. ಶಾಂತಿ ಇರುವ ಸಮಾಜ ನಿಮಗೆ ಬೇಕಾದರೆ ನೀವು ಜನರಿಗೆ ದೈವ ಪ್ರಜ್ಞೆಯನ್ನು, ಕೃಷ್ಣ ಪ್ರಜ್ಞೆಯನ್ನು ತಂದುಕೊಡಬೇಕು. ಆಗ ಎಲ್ಲ ತಾನಾಗಿಯೇ ಪರಿಹಾರವಾಗುತ್ತದೆ. ಇಲ್ಲದಿದ್ದರೆ ನೀವು ವಿಶ್ವಸಂಸ್ಥೆ ಎಂದು ಕರೆಯುವ ಸಂಸ್ಥೆಯಿಂದ ಸಹಾಯವಾಗುವುದಿಲ್ಲ ಎಂದರು. ಪತ್ರಿಕಾ ವರದಿಗಾರರು ಅವರನ್ನು ಬಿಲ್ಲಿ ಗ್ರಹಾಂ ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟದ್ದು ಐರ್ಲೆಂಡಿನಲ್ಲಿ ಯುದ್ಧ ಮತ್ತು ಪ್ರಭುಪಾದರ ಹೆಂಡತಿ ಮಕ್ಕಳು ಇರುವ ಸ್ಥಳ ಹೀಗೆ ಅನೇಕ ವಿಷಯಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳಿದರು. ತಮ್ಮ ಕಡೆ ನೋಡುವಂತೆ ಅವರಿಗೆ ಹೇಳಿ ಫೋಟೋಗಳನ್ನು ತೆಗೆದುಕೊಂಡರು. ಅವರು ಪ್ರಭುಪಾದರಿಗೆ ಧನ್ಯವಾದಗಳನ್ನು ಹೇಳಿದರು. ಅಲ್ಲಿಗೆ ಸ್ವಾಗತ ಕಾರ್ಯಕ್ರಮ ಮುಗಿಯಿತು. ಜಾನ್ ಲೆನನ್ನ ಸೌಜನ್ಯದಿಂದ ಅವರಿಗೆ ದೊರೆತು ಹೊರಗೆ ಕಾದು ನಿಂತಿದ್ದ ಹೊಳೆಯುವ ಬಿಳಿಯ ರೋಲ್ಸ್ ರಾಯ್ಸ್ ಕಾರ್ನತ್ತ ಪ್ರಭುಪಾದರು ನಡೆದರು. ಪ್ರಭುಪಾದರು ಹಿಂದಿನ ಪೀಠಗಳ ಅದೇ ಅದು ಮೇಲೆ ಸ್ವಲ್ಪ ಇದಾಯ್ತು ನೋಡ್ತಾ ಇದ್ದೀನಿ, ಎಲ್ಲಿ ಅಂತ ಸಿಗ್ತಾ ಇಲ್ಲ ಅದು, ಸಾರಿ. ಅಲ್ಲ, ಅದರ ಕೆಳಗಿದೆ ಲಾಸ್ಟ್ ಲೈನ್, ಲಾಸ್ಟ್ ಪ್ಯಾರಾಗ್ರಾಫ್. ಹಾ ಪತ್ರಿಕಾ ಆಯ್ತು, ಕರೆಕ್ಟ್. ತಮ್ಮ ಕಡೆ ಇದು ಅನೇಕ ವಿಷಯಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳಿದರು. ತಮ್ಮ ಕಡೆ ನೋಡುವಂತೆ ಅವರಿಗೆ ಹೇಳಿ ಫೋಟೋಗಳನ್ನು ತೆಗೆದುಕೊಂಡರು. ಅವರು ಪ್ರಭುಪಾದರಿಗೆ ಧನ್ಯವಾದಗಳನ್ನು ಹೇಳಿದರು. ಅಲ್ಲಿಗೆ ಸ್ವಾಗತ ಕಾರ್ಯಕ್ರಮ ಮುಗಿಯಿತು. ಜಾನ್ ಲೆನನ್ನ ಸೌಜನ್ಯದಿಂದ ಅವರಿಗೆ ದೊರೆತು ಹೊರಗೆ ಕಾದು ನಿಂತಿದ್ದ ಹೊಳೆಯುವ ಬಿಳಿಯ ರೋಲ್ಸ್ ರಾಯ್ ಕಾರ್ನತ್ತ ಪ್ರಭುಪಾದರು ನಡೆದರು. ಪ್ರಭುಪಾದರು ಹಿಂದಿನ ಪೀಠಗಳ ಭಾಗದಲ್ಲಿ ಕಾರನ್ನು ಪ್ರವೇಶಿಸಿ ಪದ್ಮಾಸನ ಹಾಕಿ ಕುಳಿತರು. ಈ ವಿಲಾಸಿ ವಾಹನಕ್ಕೆ ಕಪ್ಪು ಕಿಟಕಿಗಳು, ಅತಿ ಧಾರಾಳವಾಗಿ ಹಣ ಖರ್ಚು ಮಾಡಿ ಸಿದ್ಧಗೊಳಿಸಿದ ಒಳಭಾಗ, ಅಲ್ಲಿ ಒಂದು ದೂರದರ್ಶನವೂ ಇತ್ತು. ಭಕ್ತರು ತಮ್ಮ ಸಡಗರದಲ್ಲಿ ಎಷ್ಟು ಗೊಂದಲದಲ್ಲಿದ್ದರೆಂದರೆ ಅವರಲ್ಲಿ ಯಾರೂ ಪ್ರಭುಪಾದರೊಂದಿಗೆ ಹೋಗುವ ಯೋಚನೆಯನ್ನು ಮಾಡಲಿಲ್ಲ. ಕಾರಿನ ಚಾಲಕನು ಅವರನ್ನು ವೇಗವಾಗಿ ಟಿಟನ್ ಹರ್ಸ್ಟ್ಗೆ ಕರೆದುಕೊಂಡು ಹೋಗಿಯೇ ಬಿಟ್ಟ.
ಚಾಲಕನು ವಿಮಾನ ನಿಲ್ದಾಣದಿಂದ ಸಾಗಿ ಹೋದ ಅಂಕು-ಡೊಂಕು ರಸ್ತೆಗಳಲ್ಲಿ ವಾಹನಗಳನ್ನು ನಡೆಸಿಕೊಂಡು ಹೋದಂತೆ ಪ್ರಭುಪಾದರು ಮೌನವಾಗಿ ಕುಳಿತಿದ್ದರು. ಈಗೊಮ್ಮೆ ಆಗೊಮ್ಮೆ ನಾಮಜಪ ಕೇಳುತ್ತಿತ್ತು. ಅವರೀಗ ಇಂಗ್ಲೆಂಡಿನಲ್ಲಿದ್ದರು. ಓದಿ ಮಾತಾಜಿ. ಅವರೀಗ ಇಂಗ್ಲೆಂಡಿನಲ್ಲಿದ್ದರು. ಅವರ ತಂದೆ ಗೌರ್ ಮೋಹನರಿಗೆ ಅವರು ಇಂಗ್ಲೆಂಡಿಗೆ ಹೋಗುವುದೇ ಒಪ್ಪಿಗೆ ಇರಲಿಲ್ಲ. ಅವರ ಚಿಕ್ಕಪ್ಪ ಒಬ್ಬರು ಒಮ್ಮೆ ಗೌರ್ ಮೋಹನರಿಗೆ ಅವರ ಮಗನು ಬ್ಯಾರಿಸ್ಟರನಾಗಲು ಇಂಗ್ಲೆಂಡಿಗೆ ಹೋಗಬೇಕು ಎಂದು ಹೇಳಿದ್ದರು. ಆದರೆ ಗೌರ್ ಮೋಹನರು ಒಪ್ಪಿರಲಿಲ್ಲ. ತಮ್ಮ ಮಗ ಅಲ್ಲಿಗೆ ಹೋದರೆ ಅಲ್ಲಿನ ಮಾಂಸಾಹಾರಿಗಳು, ಕುಡುಕರು, ಅತಿಕಾಮಿಗಳು ತಮ್ಮ ಮಗನ ಮೇಲೆ ಪ್ರಭಾವ ಬೀರಬಹುದು ಎಂದಿದ್ದರು. ಈಗ 70 ವರ್ಷಗಳ ನಂತರ ಪ್ರಭುಪಾದರು ಇಂಗ್ಲೆಂಡಿಗೆ ಬಂದೇ ಬಂದರು. ಇಂಗ್ಲಿಷರ ಪ್ರಭಾವಕ್ಕೆ ಒಳಗಾಗುವುದಕ್ಕಲ್ಲ, ಇಂಗ್ಲಿಷರ ಮೇಲೆ ಪ್ರಭಾವ ಬೀರುವುದಕ್ಕೆ. ಅವರು ಮರೆತು ಹೋಗಿದ್ದುದನ್ನು ತಿಳಿಸಿಕೊಡಲು ಪ್ರಭುಪಾದರು ಬಂದಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಲತಾ ದಾಮೋದರ್ ಮಾತಾಜಿ ಓದಿ. ಹರೇ ಕೃಷ್ಣ. ಲತಾ ದಾಮೋದರ್ ಅಥವಾ ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಷ್ಟು ಹೇಳ್ಬಿಟ್ಟು ಮುಂದೆ ಬೇಕಾದ್ರೆ ಓದಿಸ್ಬೋದು. ಆಯ್ತಾಯ್ತು, ಓದಿ. ಪೇಜ್ ಮಾಡ್ತೀರಾ ಮಾತಾಜಿ? ತಿರುಗಿಸ್ತೇನೆ. ಹ. ಹರೇ ಕೃಷ್ಣ. ಈಗ ನಾವು ಹೋದ ವಾರ ಸಂಚಿಕೆಯಲ್ಲಿ ಮಾತಾಜಿಯವರು ಕ್ಲಾಸ್ ಮಾಡಿದಾಗ ತಿಳ್ಕೊಂಡ್ವಿ, ಲಂಡನ್ನಲ್ಲಿ ಹೇಗೆ ಅವರು ಒಂದೊಂದೇ ಮೆಟ್ಲು ಹತ್ಕೋತಾ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡ್ತಾ ಇದ್ರು. ಮತ್ತು ಅವ್ರಿಗೆ ಹೇಗೆ ಒಂದು ಜಾಗ ಸಿಕ್ತು, ಅಲ್ಲಿ ಹೇಗೆ ರಾಧಾಕೃಷ್ಣರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಹರಿನಾಮ ಸಂಕೀರ್ತನೆ ಎಲ್ಲ ಮಾಡ್ತಾ ಇದ್ರು. ಹೇಗೆ ಅವ್ರ ಶಿಷ್ಯಂದ್ರೆಲ್ಲ ಫಾರೆನ್ ಇದು ಅಂತಾರಲ್ಲ, ಹೊರಗಡೆ ಎಲ್ಲ ಹೋಗಿ ಎಲ್ಲರನ್ನು ಜನಗಳನ್ನ ಭೇಟಿಯಾಗಿ ಹೀಗೆಲ್ಲ ಮಾಡಿ ಕಷ್ಟಪಟ್ಟು ಅವರು ಒಂದು ಮಂದಿರ ಅಂತ ಹೇಳಿ ಒಂದು ಸ್ಥಾಪನೆ ಮಾಡಿಕೊಂಡ್ರು ಅಂಥೇಳಿ. ಈಗ ನಾವು ಈಗ ಮತ್ತೆ ಪ್ರಭುಪಾದರು ಇವತ್ತಿನ ಚಾಪ್ಟರಲ್ಲಿ ನೋಡ್ಬೋದು ಅವರು ಹೇಗೆ ವಾಪಸ್ ಲಂಡನ್ಗೆ ಬರ್ತಾ ಇದ್ದಾರೆ ಅಂತ. ಇದು ಲುಫ್ತಾನ್ಸಾ ಅದೇ ಏರ್ಲೈನ್ಸ್ ಇದು ಹಿಡ್ಕೊಂಡು ಅವರು ಭಕ್ತರನ್ನ ಸಹಾಯದಿಂದ ಅವರು ಹೀತ್ರೂ ಏರ್ಪೋರ್ಟ್, ಅದು ಲಂಡನಲ್ಲಿ ಅದು ಫೇಮಸ್ ಏರ್ಪೋರ್ಟ್, ಅಲ್ಲಿ ಬಂದು ಇಳ್ಕೋತಾರೆ. ಆವಾಗ ಎಲ್ಲ ಸ್ವಾಗತ ಮಾಡ್ತಾರೆ ಭಕ್ತರು ಶ್ರೀಲ ಪ್ರಭುಪಾದರಿಗೆ. ಆಮೇಲೆ ಅವ್ರು ಬರ್ತಾ ಇದ್ದಂಗೆನೆ ವಲಸೆ ಮತ್ತು ಸುಂಕಗಳಿಗೆ ಸಂಬಂಧಪಟ್ಟ ಕ್ರಮಗಳನ್ನು ಬದಿಗಿರಿಸಿ, ಅಂದ್ರೆ ಅದೆಲ್ಲ ಏನೇನೋ ಇರುತ್ತಲ್ಲ, ಟ್ಯಾಕ್ಸ್ದು ಇದು ಅವ್ರದ್ದೆಲ್ಲ ಫಾರ್ಮ್ಯಾಲಿಟೀಸು, ಅದನ್ನೆಲ್ಲ ಒಂಥರ ಸೈಡ್ಗೆ ಇಟ್ಬಿಟ್ಟು ಅವರು ಅಂದರೆ ಅದಕ್ಕೆ ಅವರು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಆಮೇಲೆ ಅವರು ಗಣ್ಯರ ವಿಶ್ರಾಂತಿ ಕೊಠಡಿಗೆ ಕರೆದುಕೊಂಡು ಹೋಗಲಾಯಿತು. ಪ್ರಭುಪಾದರಿಗೆ ತುಂಬ ಚೆನ್ನಾಗಿ ಅವರು ಸ್ವಾಗತ ಮಾಡಿಬಿಟ್ಟು ಅವ್ರಿಗೆ ತುಂಬ ಖುಷಿ ಆಗೋಗುತ್ತೆ. ಯಾಕೆಂದರೆ ಅವ್ರು ಬನ್ನಿ ತುಂಬ ಕರಿತಾ ಇರ್ತಾರಲ್ಲ, ನೀವಿದ್ದಾಗ ಏನೇನು ಆಗ್ತಾ ಇದೆ ಅಂತೆಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ ಭಕ್ತರು. ಆಮೇಲೆ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ವಿಶ್ರಾಂತಿ ಕೊಠಡಿಗೆ, ಅವರು ಎಲ್ಲಿ ಅವ್ರು ಸ್ವಲ್ಪ ಆರಾಮ್ ತಗೊಳ್ಳಿ ಅಂತ ಹೇಳಿ. ಆಮೇಲೆ ಪ್ರಭುಪಾದರು ಕಾರಿನಿಂದ ಇಳಿದಾಗ ಭಕ್ತರು ಪ್ರಯಾಣಿಕರ ಪಥದ ತುದಿಯಾಚೆಗೆ ಓಡಿ ಒದ್ದೆ ಆಗಿದ್ದ ರಸ್ತೆಯ ಬದಿಯಲ್ಲಿ ಸಾಷ್ಟಾಂಗ ಪ್ರಣಾಮ. ಅವ್ರಿಗೆ ಲಂಡನಲ್ಲಿ ಸದಾ ಮಳೆ ಅಂತ ಕೇಳ್ಪಟ್ಟಿದ್ದೀನಿ, ನಾನು ನೋಡಿಲ್ಲ. ಯಾವಾಗಲೂ ಮಳೆ ಇರುತ್ತಂತಲ್ಲಿ, ಛತ್ರಿ ಹಿಡ್ಕೊಂಡೇ ಹೋಗ್ಬೇಕು ಹೊರಗಡೆ. ಇವಾಗ ಮಳೆ ಇಲ್ಲ, ಹೊರಗೆ ಹೋಗೋಣ ಅಂತ ಹೋದರೆ ಮಳೆ ಅಂತೆ. ಸೊ ಇವಾಗ ಇದ್ರಲ್ಲಿ ನೋಡ್ಬೋದು ನಾವು ಸದಾ ಒದ್ದೆ ಆಗಿದೆ ನೆಲ ಅಂತ ಹೇಳಿ.
ಸೊ ರಸ್ತೆ ಎಲ್ಲ ಒದ್ದೆ ಆಗಿರುತ್ತೆ, ಆದರೂ ಜನಗಳು ಅದನ್ನೆಲ್ಲ ಏನು ಅವ್ರ ಲೆಕ್ಕಕ್ಕೆ ಹಿಡಿಯೋದಿಲ್ಲ. ಹಿಡಿದ್ಬಿಟ್ಟು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆಮೇಲೆ ಪ್ರಭುಪಾದರ ಹೆಸರು ಗೊತ್ತಾ, ಅವರೆಡೆ ನೋಟ ಹರಿಸಿದ್ರು. ಅವ್ರಿಗೆ ತುಂಬ ಖುಷಿ ಆಗುತ್ತೆ, ಒಂಥರ ಎಷ್ಟು ಇದು ಅಂತ ಹೇಳಿ ಸ್ಮೈಲ್ ಮಾಡ್ತಾರೆ. ಆಮೇಲೆ ಪ್ರಭುಪಾದರು ವಿಶ್ರಾಂತಿ ಕೊಠಡಿಯನ್ನು ಪ್ರವೇಶಿಸುತ್ತಲೇ ಅತ್ಯಂತ ಹರ್ಷದಿಂದ ಅವರನ್ನು ಸುತ್ತುವರೆದು ಎಲ್ಲರೂ ಸದ್ಯ ಪ್ರಭುಪಾದರು ಸಿಕ್ಕಿದ್ರಲ್ಲ ಅನ್ನೋ ಒಂದು ಖುಷಿಯಲ್ಲಿ ಎಲ್ಲರೂ ಅವ್ರಿಗೆ ಹಿಂದೆ ಮುಂದೆ ಎಲ್ಲ ಕೂತ್ಕೋತಾರೆ. ಆಮೇಲೆ ಪ್ರಯಾಣಿಕರ ಪಥದೊಳಗೆ ಪ್ರಭುಪಾದರ ಎದುರಿಗೆ ಇವರು ಪ್ರೆಸ್ ರಿಪೋರ್ಟರ್ಸ್ ಬರ್ತಾರೆ. ಅವ್ರಿಗೆ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ, ಇದೇನು ಇವರು ಬಂದು ಇಷ್ಟೊಂದು ಜನ ಹೀಗೆಲ್ಲ ಇವರು ಸ್ವಾಗತ ಮಾಡಿದ್ರು, ಇವ್ರು ಏನು ಅಂತೆಲ್ಲ ಅವ್ರಿಗೆ ತುಂಬ ಕ್ಯೂರಿಯಾಸಿಟಿ. ಹಾಗಾಗಿ ಅವ್ರು ಬರ್ತಾರೆ. ಬಂದು ಛಾಯಾಚಿತ್ರ ಗ್ರಾಹಕರು ಅಂದರೆ ಫೋಟೋಗ್ರಾಫರ್ಸ್ ಮತ್ತು ಭಕ್ತರ ದೊಡ್ಡ ಗುಂಪೇ ನೆರೆದಿತ್ತಲ್ಲಿ. ಎಲ್ಲ ಭಕ್ತರು ಅವಾಗಲೇ ಪ್ರಭುಪಾದರಿಗೆ ತುಂಬ ಶಿಷ್ಯಂದ್ರ ಎಲ್ಲ ಆಗಿ ಭಕ್ತರು ಜಾಸ್ತಿ ಇನ್ಕ್ರೀಸ್ ಆಗಿರ್ತಾರೆ. ಹೇಳಿದ್ ನೋಡಿದ್ಬಲ್ಲ 20 ಸೆಂಟರ್ಸ್ ಇಲ್ಲಿ US ಅಲ್ಲೇ ಪ್ರತಿಷ್ಠಾಪನೆ ಆಗೋಗಿರುತ್ತೆ ಅವಾಗ. ಆಮೇಲೆ ರಥಯಾತ್ರೆ ನಡೆಯುತ್ತೆ ಲಾಸ್ ಏಂಜಲೀಸಲ್ಲಿ, ಹಾಗೆ ಜಗನ್ನಾಥ ಇದು. ಆಮೇಲೆ ನ್ಯೂ ವೃಂದಾವನ್ ಇಲ್ಲಿ ವೆಸ್ಟ್ ವರ್ಜೀನಿಯಾದಲ್ಲಿ ವೀಲಿಂಗ್ ಅನ್ನೋ ಕಡೆ ಇದೆ, ಅದೆಲ್ಲ ಆಗೋಗಿರುತ್ತಲ್ಲ. ಸೊ ಹಾಗಾಗಿ ಭಕ್ತರು ಅವ್ರಿಗೆ ಇಂಗ್ಲೆಂಡಲ್ಲೂ ಹರೇ ಕೃಷ್ಣ ಪ್ರಜ್ಞೆ, ಕೃಷ್ಣ ಕಾನ್ಷಿಯಸ್ಸು ಅಷ್ಟು ಫಾರ್ ಆ್ಯಂಡ್ ವೈಡ್ ಎಲ್ಲ ಕಡೆಗೂ ಅದು ಸ್ಪ್ರೆಡ್ ಆಗಿರುತ್ತೆ ಅಷ್ಟೊತ್ತಿಗಾಗ್ಲೇ. ಸೊ ಹಾಗಾಗಿ ಈ ಪ್ರೆಸ್ ರಿಪೋರ್ಟರ್ಸ್ಗೆ ಕ್ಯೂರಿಯಾಸಿಟಿ ಬರ್ತಾರೆ. ಬಂದು ಇವರು 2 ಹೊಂಬಣ್ಣದ ಅದೇ ಫ್ಲವರ್ಸ್, ಹೂವು ಯಾವ್ಯಾವ ಥರ ಹೂವು ಇಟ್ಟಿದ್ರು ಅಂತ ಅವರು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಅದೆಲ್ಲ ಇಟ್ಟು ಅಂತ ಹೇಳಿ. ಆಮೇಲೆ ಮತ್ತೆ ಸ್ವಲ್ಪ ಕೆಳಗೆ ಬರಬೇಕು. ಸಾಕು, ಮೇಲಾಯ್ತು. ಮತ್ತೆ ಮೇಲೆ ಹೋಗ್ಬೇಕು ಸ್ವಲ್ಪ, ಮೇಲೆ ಆಯ್ತಾ ಸ್ವಲ್ಪ ಮೇಲಾಯ್ತು. ಈಗ? ಸಾಕು. ಅವರು ಆಮೇಲೆ ಎಲ್ಲ ಸೇರ್ಕೋತಾರೆ, ಭಕ್ತರು ಸೇರ್ಕೋತಾರೆ, ಫೋಟೋಗ್ರಾಫರ್ಸು, ವಿಡಿಯೋಗ್ರಾಫರ್ಸು, ಆಮೇಲೆ ಇವರು ಪತ್ರಿಕಾ ವರದಿಗಾರರು ಅಂದರೆ ಈ ಪೇಪರ್ನವ್ರು ಬಂದು ಎಲ್ಲ ಹಿಂದೆ ಮುಂದೆ ಸುತ್ಕೊಂಡಿರ್ತಾರೆ. ಆವಾಗ ಏನಾಗುತ್ತೆ, ಇಲ್ಲಿ ಪ್ರಭುಪಾದರಿಗೆ ಹಳೆ ಶಿಷ್ಯ ಇರ್ತಾರಲ್ಲ, ಅವ್ರು ಕೇಳ್ತಾರೆ ಜಾನಕಿ ಎಲ್ಲಿ ಅಂತ. ಇವ್ರಿಗೆ ಕ್ಯೂರಿಯಾಸಿಟಿ ಕಾಣಿಸ್ತಿಲ್ವಲ್ಲ ಅಂತ. ಆಮೇಲೆ ನೋಡೋ ಇಲ್ಲೇ ಇದೆಯಾ ನೀನು ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ಮಗಳು ಹೇಗಿದ್ದಾರೆ ಅಂತೆಲ್ಲ ಕೇಳ್ತಾರೆ. ನೀವೆಲ್ಲ ನನ್ನ ತಂದೆ ತಾಯಿ, ಯಾಕೆಂದರೆ ಪ್ರಭುಪಾದರು ನೋಡಿ ಅಷ್ಟು ಅವರು ಇದಾಗಿದ್ರು ಕೂಡ ಅವ್ರಿಗೆ ಇಲ್ಲಿ ಸಹಾಯ ಮಾಡಿದವರು, ಆಮೇಲೆ ಭಕ್ತರು ಅಂತ ಆಗಿರೋರು, ಅವ್ರಿಗೆ ಭೋಜನ ಇದು ಎಲ್ಲ ವ್ಯವಸ್ಥೆ, ಸ್ಥಳ ವ್ಯವಸ್ಥೆ ಎಲ್ಲ ಮಾಡಿರೋರಿಗೆ ಅವರು ತಂದೆ ತಾಯಿಗಳು ಅಂತ ಅಷ್ಟು ಗೌರವ ಕೊಟ್ಟು ಆ ಸ್ಥಾನ ಅವ್ರಿಗೆ ಕೊಡ್ತಾರೆ. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಭಕ್ತರ ಮಟ್ಟಿಗೆ ವಿಶ್ರಾಂತಿ ಕೊಠಡಿಯಲ್ಲಿದ್ದವರು ಪ್ರಭುಪಾದರು ಮತ್ತು ತಾವು ಅಂದರೆ ಆಮೇಲೆ ಇವ್ರು ಮಾತ್ರ ಇಮ್ಮಿಡಿಯೇಟ್ ಅಸೋಸಿಯೇಟ್ಸ್ ಅಂತಾರಲ್ಲ, ಶಿಷ್ಯಂದರು, ಅವರು ಆಮೇಲೆ ಪ್ರಭುಪಾದರು. ಆಮೇಲೆ ಏನಾಗುತ್ತೆ, ಅವರು ಏನು ಆಡಿದಾರೋ ಏನು ಮಾತಾಡಿ ಯಾರಿಗೂ ಅದು ಮೈಯಲ್ಲಿ ಈ ಪ್ರಭುಪಾದರು ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಅನ್ನೋದು ಜನಗಳು ಆಮೇಲೆ ಮರ್ತು ಬಿಡ್ತೀವೇನೋ, ಆಮೇಲೆ ನಮ್ಗೆ ಜ್ಞಾಪಕ ಇಟ್ಕೊಳಕ್ಕಾಗುತ್ತೋ ಇಲ್ವೋ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಜನಗಳು ಅವರು ಶಿಷ್ಯಂದರು ಕೇಳ್ತಾ ಇರ್ತಾರೆ. ಆಮೇಲೆ ಇದು ಹೊರಗಿನವರ ಪ್ರತಿಕ್ರಿಯೆ ಏನು ಎಂಬುದರ ಬಗ್ಗೆ ಒಂದಿಷ್ಟು ಅವರಿಗೆ ಲಕ್ಷ್ಯ ಇರಲಿಲ್ಲ. ಯಾರೇನು ಅನ್ಕೋತಾರೋ ಯಾರೇನು ಮಾಡ್ತಾರೋ ಅನ್ನೋದು ಅವ್ರಿಗೆ ತಲೆಯಲ್ಲಿ ಕಲ್ಪನೆ ಕೂಡ ಇರೋದಿಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ ಹಾಗೆ. ಸೊ ಪ್ರಭುಪಾದರು ಇದ್ದಾರೆ, ಸಿಕ್ಕಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ನಾವು ಕೇಳೋಣ ಅಂದ್ಬಿಟ್ಟು ನಾವೀಗ ನಮ್ಗೆ 2 ಕಿವಿ, ಬಟ್ ಮೈಯೆಲ್ಲ ಕಿವಿ ಅಂದರೆ ತುಂಬ ಅಟೆನ್ಷನ್ ಕೊಟ್ಟು ಕೇಳೋದು. ಆಮೇಲೆ ಇವ್ರೇನು ಮಾಡ್ತಾರೆ, ಪ್ರೆಸ್ ರಿಪೋರ್ಟರ್ಸು ಕೇಳ್ತಾರೆ, ನಿಮಗೆ ಇಷ್ಟೊಂದು ಇವರು ಜೋರಾಗಿ ಸ್ವಾಗತ ಮಾಡಿದ್ರಲ್ಲ, ಇದು ಸ್ವಾಗತ ಮಾಡಿದ್ದ ಉದ್ದೇಶ ನಿಮಗೆ ರೀತಿ ಎಲ್ಲ ನಿಮ್ಗೆ ಏನು ಅನಿಸುತ್ತೆ ಅಂತ ಕೇಳ್ತಾರೆ. ಆವಾಗ ಪ್ರಭುಪಾದರು ಹೇಳ್ತಾರೆ, ನನಗೆ ಸ್ವಾಗತದ ಕಾರ್ಯಕ್ರಮಗಳನ್ನು ಇಷ್ಟವಿಲ್ಲ, ನನಗೇನಂತ ಅದು ಇಷ್ಟ ಇಲ್ಲ. ಜನ ಈ ಚಳವಳಿಯನ್ನು ಹೇಗೆ ಸ್ವಾಗತಿಸ್ತಾರೆ ತಿಳಿದುಕೊಳ್ಳಲು ಬಯಸುತ್ತೇನೆ. ಯಾಕೆಂದರೆ ಇದೊಂಥರ ಚಳವಳಿನೇ ಆಗಿರುತ್ತೆ ಅವ್ರಿಗೆ. ಕೃಷ್ಣ ಕಾನ್ಷಿಯಸ್ನ ಹರೇ ಕೃಷ್ಣ ಮಹಾಮಂತ್ರ ಸ್ಥಾಪನೆ ಮಾಡೋದು, ಮಂದಿರಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡೋದು, ಭಕ್ತರನ್ನ ಮಾಡೋದು, ಇದನ್ನೆಲ್ಲ ಕಡೆ ಪ್ರಚಾರ ಮಾಡೋದು, ಹರೇ ಕೃಷ್ಣ ಮಹಾಮಂತ್ರನ ಎಲ್ಲ ಈಗ ಎಲ್ಲರೂ ಹರೇ ಕೃಷ್ಣ ಜನ ಅಂತಲೇ ಕರೀತಾರಲ್ಲ. ಸೊ ಇಸ್ಕಾನ್ ಸಂಸ್ಥೆನ ಹೇಗೆ ಅವರು ಮುಂದುವರಿಸ್ಕೊಂಡು ಹೋಗಬೇಕು, ಹೇಗೆ ಅದನ್ನು ಜಾಸ್ತಿ
ಪ್ರಚಾರ ಮಾಡೋದ್ರಿಂದ ಎಲ್ಲ ಇದು ಮಾಡಬೇಕು ಅಂತ ಅವ್ರಿಗೆ ಉದ್ದೇಶ ಇರುತ್ತಲ್ಲ, ಇದೊಂದು ಚಳವಳಿ ಅಂತ ಅವರು ಮನಸ್ಸಲ್ಲೇ ಅನ್ಕೊಂಡಿರ್ತಾರೆ. ಇದೊಂದು ಕೈಂಡ್ ಆಫ್ ಫೈಟ್ ಇದು ಎಲ್ಲ ಎಗೇನೆಸ್ಟ್ ಎಲ್ಲ ಅನ್ನ ಈ ಮಾಂಸ ತಿನ್ನೋರು, ಇದು ಮದ್ಯ ಸೇವನೆ ಮಾಡೋರು ಅಂಥವ್ರ ಎದುರುಗಡೆ ಅವ್ರನ್ನ ನಾವು ಭಕ್ತರನ್ನ ಮಾಡೋದು ದೊಡ್ಡ ಚಾಲೆಂಜ್ ಆಗಿರುತ್ತಲ್ಲ. ಸೊ ಹಾಗಾಗಿ ಇದಕ್ಕೆ ಜನ ಹೇಗೆ ಸ್ವಾಗತ ಮಾಡ್ತಾರೆ ಅಂತ ನನಗೆ ತಿಳ್ಕೊಳಕ್ಕೆ ನನಗೆ ಇಷ್ಟ ಅಂತ ಹೇಳ್ತಾರೆ. ಭಕ್ತರು ಅವಾಗ ಏನಂತಾರೆ, ಅವ್ರಿಗೆಲ್ಲ ಖುಷಿ ಆಗ್ಬಿಟ್ಟು ಹರಿಬೋಲ್. ನೆಕ್ಸ್ಟ್ ಅವರು ಪ್ರೆಸ್ ರಿಪೋರ್ಟ್ ಇನ್ನೊಂದು ಕ್ವಶನ್ ಕೇಳ್ತಾನೆ, ಇದು ನಿಮಗೆ ವಿಶೇಷ ರೀತಿಯ ಸ್ವಾಗತವೇ ಅಥವಾ ಇದು ನಿಮಗೆ ಇದು ನಿಮಗೆ ನಾರ್ಮಲ್ ಯಾವಾಗಲೂ ಹೀಗೆ ಸ್ವಾಗತ ಮಾಡ್ತಾರಾ, ಇಲ್ಲ ಇದು ಸ್ಪೆಷಲ್ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ನಾನು ಹೊರಗಡೆ ಹೋದಾಗ ನನ್ನ ಭಕ್ತರು ಇರ್ತಾರೆ, ಎಲ್ಲ ಭಕ್ತರು ಹೀಗೆ ಮಾಡೋದು. ಪಶ್ಚಿಮ ದೇಶಗಳು, ಅದರಲ್ಲೂ ವಿಶೇಷವಾಗಿ ಅಮೆರಿಕದಲ್ಲಿ ಈಗ ನಮ್ಮ 20 ನೋಡಿ, ಅಮೆರಿಕದಲ್ಲಿ ಅವಾಗಿನ ಆಗಲೇ 1969 70s ಇರ್ಬೇಕೇನೋ ಇದು ಹೇಳ್ತಾ ಇರೋದು. ಸೊ ಅವಾಗ್ಲೇನೆ 20 ಸೆಂಟರ್ಸ್ ಓಪನ್ ಆಗೋಗಿರುತ್ತೆ ನೋಡಿ ಎಲ್ಲ ಆಗ್ಲೇ. ಇಲ್ಲಿ ಅಮೆರಿಕದ ಹುಡುಗರು ತುಂಬಾ ಉತ್ಸಾಹಿಗಳು, ಅಂದ್ರೆ ಭಾರಿ ಅವ್ರಿಗೆ ಎಂತೂಸಿಯಾಸಮ್ ಇರದೆ. ಲಾಸ್ ಏಂಜಲೀಸ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಎಲ್ಲ ಕ್ಯಾಲಿಫೋರ್ನಿಯಾದಲ್ಲಿ ಬಹುದೊಡ್ಡ ಸ್ವಾಗತ ಸಿಕ್ಕಿತ್ತು. ಅಂದ್ರೆ ಅಲ್ಲಿ ಅಷ್ಟು ಚೆನ್ನಾಗಿ ಜಗನ್ನಾಥ ಸ್ವಾಮಿ ರಥಯಾತ್ರೆ ಎಲ್ಲ ಮಾಡ್ತಾರಲ್ಲ, ಹಾಗಾಗಿ ಅಲ್ಲಿ ಸ್ವಾಗತ ಸಿಕ್ತು ಅಂತ ಅವ್ರಿಗೆ ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತಾರೆ. ರಥಯಾತ್ರಾ ಉತ್ಸವದಲ್ಲಿ ಸುಮಾರು 10,000 ಹುಡುಗರು ಹುಡುಗಿಯರು 7 ಮೈಲ್ಸ್ ಅಷ್ಟು ದೊಡ್ಡ ಗುಂಪು ಸೇರಿರುತ್ತೆ, ಭಕ್ತರ ಗುಂಪು ಅಂತ. ಮತ್ತೆ ಭಕ್ತರಿಗೆಲ್ಲ ಖುಷಿ ಆಗುತ್ತೆ ಅಲ್ಲಿರೋರಿಗೆ, ಅವರು ಒಂಥರ ಖುಷಿಯಿಂದ ಹರಿಬೋಲ್ ಅಂತಾರೆ. ನೆಕ್ಸ್ಟ್ ಇನ್ನೊಂದು ಪೇಪರು ಸನ್ ಅಂತ, ಅವ್ರು ಕೇಳ್ತಾರೆ, ಇದು ನೀವು ಏನಕ್ಕಿಲ್ಲಿ ಬಂದಿದ್ದೀರಾ, ನೀವು ಏನು ಹೇಳ್ಕೊಡ್ತಾ ಇದ್ದೀರಾ, ಇಷ್ಟು ಜನ ನಿಮಗೆ ಫಾಲೋವರ್ಸ್ ಇದ್ದಾರೆ, ಇಷ್ಟು ಸೆಂಟರ್ಸ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಿರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೀವು ಏನು ಮರ್ತು ಹೋಗ್ಬಿಟ್ಟಿದ್ದೀರೋ ಅದನ್ನ ನಾನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಏನು ಮರ್ತು ಹೋಗಿದ್ದೀವಿ, ಮತ್ತೆ ಭಕ್ತರಿಗೆ ಖುಷಿ ಆಗುತ್ತೆ, ನಾವೇನು ಮರ್ತು ಹೋಗಿದ್ದೀವಿ, ನಾವೇನು ಮರ್ತೇ ಇಲ್ವಲ್ಲ, ದಿನನಿತ್ಯ ನಮ್ಮ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅವರೇನು ಫಾಲೋ ಮಾಡ್ತಿರಲ್ವಲ್ಲ. ಸೊ ಹಾಗಾಗಿ ನಮ್ಮ ಪಾಡಿ ನಾವಿದ್ದೀವಿ, ನಮ್ಮ ದೈನಂದಿನ ಇದಕ್ಕೆ ಏನು ಇದಾಗಿಲ್ಲ ಅಂತ. ಮಾತಾಜಿ ಸ್ವಲ್ಪ ಮೇಲೆ ಮಾಡ್ತೀರಾ? ಹಾ, ಆಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅದೇ ನೀವು ಯಾವಾಗ್ಲೂ ದೇವ್ರಿಲ್ಲ ಅನ್ನೋದು ಒಂದು ಪಾಯಿಂಟ್, ಆಮೇಲೆ ದೇವ್ರು ಇಲ್ಲ, ಸೊ ದೇವ್ರಿಲ್ಲ, ದೇವ್ರು ಸತ್ತೋಗಿದ್ದಾನೆ, ಇದನ್ನ ನೀವು ಯಾವಾಗ್ಲೂ ಹೇಳ್ತಿರಲ್ಲ, ಸೊ ಅದು ತಪ್ಪು, ಅದು ಸುಳ್ಳು ಅಂತ ಹೇಳಿ ನಾನು ಫಿಲಾಸಫಿ ವಾದ ಅದನ್ನ ನಾನು ಖಂಡನೆ ಮಾಡ್ತೀನಿ, ಅದು ನನಗೆ ಇಷ್ಟ ಇಲ್ಲ, ಅದು ಕರೆಕ್ಟ್ ಅಲ್ಲ ಅಂತ ನಾನು ಪ್ರತಿಪಾದಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದು ನೀವು ಹೇಳ್ತೀರಾ ಅದೆಲ್ಲ ಅಸಂಬದ್ಧ, ಅಂದ್ರೆ ಸುಳ್ಳು ಅಂಡ್ ಇಟ್ಸ್ ನಾಟ್ ಟ್ರೂ. ಸೊ ಹಾಗಾಗಿ ಇಂಥವೆಲ್ಲ ಮಾತಾಡ್ತಾ ಇರೋರಿಗೆ ನನಗೆ ಇದೆಲ್ಲ ಎಗೇನಿಸ್ಟ್ ನಿಮ್ಮ ವಾದದ ಎಗೇನಿಸ್ಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ದೇವ್ರಿದ್ದಾನೆ, ದೇವ್ರಿಗೆ ಆಕಾರ ಇದೆ ಅಂತ ನಾನು ಹೇಳಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದೇ ನನ್ನ ಜೀವನದ ಮಹತ್ ಕಾರ್ಯ, ಅಂದ್ರೆ ದೊಡ್ಡ ಕಾರ್ಯ, ನನ್ನ ಲೈಫಲ್ಲಿ ದೊಡ್ಡ ಕಾರ್ಯ ನನಗೆ ಅದೇನೆ. ನಿಮ್ಗೆ ಏನು ಗೊತ್ತಿಲ್ವೋ ಅದನ್ನ ನಾನು ಹೇಳ್ಕೊಡಕ್ಕೆ ಹೇಳಬೇಕು ಅನ್ನೋದು ನನಗೆ ಇಚ್ಛೆ. ಆಮೇಲೆ ನಿಮಗೆ ಮನವರಿಕೆ ಆಗಬೇಕು ಅಂತ ಅವ್ರು ಹೇಳ್ತಾರೆ. ಬುದ್ಧಿ ಕೆಟ್ಟ ಯಾವ ಮನುಷ್ಯನೇ ಬೇಕಾದರೂ ನನ್ನ ಹತ್ತಿರ ಬರಬಹುದು, ದೇವರಿದ್ದಾರೆ ಎಂದು ನಾನು ತೋರಿಸಿಕೊಡ್ತೇನೆ. ಯಾರು ಬೇಕಾದ್ರೂ ಬರ್ಲಿ ನನ್ನ ಹತ್ರ. ಅದೇ ಆ ಪ್ರಾರ್ಥನೆಯಲ್ಲಿ ಇದೆಯಲ್ಲ, ನಿರ್ವಿಶೇಷ ಶೂನ್ಯವಾದಿ ಅಂತ, ಅಂದ್ರೆ ಯಾರು ದೇವ್ರಿಲ್ಲ ಅಂತ ಅನ್ನೋರು, ದೇವ್ರು ಸತ್ತೋಗಿದ್ದಾನೆ ಅನ್ನೋರು, ತಲೆ ಸರಿ ಇಲ್ಲದೆ ಮಾತಾಡೋರು, ಅವರೆಲ್ಲ ನನ್ನ ಹತ್ರ ಬರಲಿ, ನಾನು ಅವ್ರಿಗೆ ದೇವ್ರಿದ್ದೇ ಇದ್ದಾನೆ ಅಂತ ತೋರಿಸ್ಕೊಡ್ತೀನಿ ಅಂತ ಪ್ರಭುಪಾದರು ಹೇಳ್ತಾರೆ. ಅದೇ ನನ್ನ ಕೃಷ್ಣ ಪ್ರಜ್ಞೆ ಚಳವಳಿ. ಇವ್ರದ್ದು ಏನು ಮೇಯ್ನ್ ಇದು ಅಂದ್ರೆ, ಕೃಷ್ಣ ಪ್ರಜ್ಞೆ ಚಳವಳಿ ಏನಂದ್ರೆ ದೇವ್ರಿದ್ದಾನೆ ಅಂತ ತೋರಿಸ್ಕೊಡೋದು ಎಲ್ಲರಿಗೂ. ನಾಸ್ತಿಕರು ಅಂದ್ರೆ ದೇವ್ರನ್ನ ನಮ್ಮದೇ ಇರೋರು, ಅವ್ರಿಗೆ ಇದೊಂದು ಚಾಲೆಂಜ್, ಸವಾಲು. ಇದೇ ದೇವರು, ನೀವು ಪ್ರಾಮಾಣಿಕರಾಗಿದ್ದೆ, ನೀವು ಮತ್ತು ತೀವ್ರ ಆಸಕ್ತಿ ಹೊಂದಿದ್ದರೆ ನಾವಿಲ್ಲಿ ಎದುರು ಬದರಾಗಿ ಕುಳಿತಿರುವ ಹಾಗೆ ನಿಮ್ಮೆದುರಿಗೆ ದೇವರನ್ನು ನೀವು ಅಷ್ಟೊಂದು ಪ್ರಾಮಾಣಿಕರು ಆಗಿರ್ಬೇಕು. ಅಂದ್ರೆ ಏನು ಮನಸ್ಸಲ್ಲಿ ಏನು ಇಟ್ಕೊಳ್ದೆ ನೀವು ಏನದು ಆನೆಸ್ಟ್ ಆಗಿರ್ಬೇಕು. ಆಮೇಲೆ ತೀವ್ರಾಸಕ್ತಿ, ತುಂಬಾ ಕ್ಯೂರಿಯಾಸಿಟಿ ಅಂಡ್ ಇರ್ಬೇಕು ನಿಮ್ಗೆ. ಹಂಗಿದ್ದು ನನ್ನ ಎದುರಿಗೆ ಬಂದ್ರೆ ನಾವು ಎದುರ ಬದ್ರ ಕೂತಂಗೇನೆ ನಿಮ್ಗೆ ದೇವ್ರನ್ನ ಕಾಣ್ಬೋದು, ನೀವು ಅದು ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾರೆ. ದುರದೃಷ್ಟದಿಂದ ನೀವು ದೇವರನ್ನು ಮರೆಯಲು ಪ್ರಯತ್ನಿಸುತ್ತಿದ್ದೀರಿ. ಯಾರು ದೇವ್ರನ್ನ ಜ್ಞಾಪಿಸ್ಕೊಳ್ಳಕ್ಕೆ ನಿಮ್ಗೆ ಇಷ್ಟ ಇಲ್ಲ,
ಸೊ ನಿಮ್ಗೆ ಎಲ್ಲೋ ಒಂದ್ ಕಡೆ ಇದಾನೆ ಅಂತ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನೀವು ಅದನ್ನ ಮರೆಯಲು ಪ್ರಯತ್ನಿಸುತ್ತಿದ್ದೀರಿ ಅಂದ್ರೆ ನೀವು ದೇವ್ರಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋ ತರ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆದ್ದರಿಂದ ಬದುಕಿನಲ್ಲಿ ಇಷ್ಟೊಂದು ದುಃಖಗಳನ್ನು ಅಪ್ಪಿಕೊಂಡಿದ್ದೀರಿ. ನನ್ನ ಉಪದೇಶ ಸರಳವಾದದ್ದು, ನಿಮ್ಗೆ ಯಾಕೆ ಲೈಫಲ್ಲಿ ಇಷ್ಟೊಂದು ಕಷ್ಟ ಬರ್ತಾ ಇದೆ ಅಂತೆಲ್ಲ ಅಂದ್ರೆ ಈ ಕಾರಣಕ್ಕೋಸ್ಕರನೇ ಅಂತ ಪ್ರಭುಪಾದರು ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ, ಸುಖವಾಗಿರಿ, ಮಾಯೆ ಈ ಅಸಂಬದ್ಧ ಅಲೆಗಳನ್ನು ತಲೆಬಾಗಬೇಡಿ. ಅಂದ್ರೆ ಕೃಷ್ಣ ಪ್ರಜ್ಞೆ ನಾವು ಯಾವಾಗ ತಗೋತೀವೋ ಅವಾಗ ಏನಾಗುತ್ತೆ, ನಮಗೆ ಮನಸ್ಸು ಆರಾಮಾಗುತ್ತೆ, ಆಮೇಲೆ ನಾವು ಆರಾಮಾಗಿರ್ತೀವಿ, ಸುಖವಾಗಿರ್ತೀವಿ. ಇವಾಗ ಸಣ್ಣ ಮನೆ ಇತ್ತು, ಸ್ವಲ್ಪ ಇತ್ತು, ನಮ್ಗೆಲ್ಲ ಅನುಕೂಲ ಇತ್ತು ಅಂದ್ರೆ ಮುಂಚೆ ಏನ್ ಮಾಡ್ತೀವಿ, ದೊಡ್ಡ ಮನೆ ಬೇಕಿತ್ತು, ಇಲ್ಲ ಇನ್ನೇನಾದ್ರು ಜಾಸ್ತಿ ಬೇಕಿತ್ತು, ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಬೇಕು ಬೇಕು ಅನ್ಕೋತಿದ್ವಲ್ಲ. ಈಗ ಆಕ್ಚುಲಿ ಏನಾಗಿದೆ, ನಮ್ಗೇನೆ ನನಗನ್ಸಿದೆ, ಬಟ್ ಅಲ್ಲಿ ಭಕ್ತರು ನಿಮ್ಗಳಿಗೂ ಅನ್ಸಿರ್ಬಹುದು ಅಂತ ನಾನು ಅನ್ಕೋತೀನಿ. ಸಾಕು ಇರೋದ್ರಲ್ಲೇನೆ ಯಾಕೆ ಬೇಕಾಗಿದೆ ಅಷ್ಟೊಂದು ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಇರ್ತೀವಲ್ವ. ಹಾಗೆ ಆ ಥರ ಇರಿ ನೀವು, ಅವಾಗ ನಮಗೆ ಮನಸ್ಸಿಗೆ ಆರಾಮಾಗುತ್ತೆ. ಯಾಕಂದ್ರೆ ಚಾಲೆಂಜ್ ಇಲ್ಲ, ಆಂಗ್ಸೈಟಿನೂ ಇರೋದಿಲ್ವಲ್ಲ, ಇನ್ನೂ ಜಾಸ್ತಿ ಬೇಕು ಮಾಡಬೇಕು ಅಂತಲ್ಲ. ಸೊ ಹಾಗಾಗಿ ಅದು ಮಾಯೆದು ಇನ್ಫ್ಲುಯೆನ್ಸ್. ಮಾಯೆ ನಮ್ಗೆ ಏನ್ ಮಾಡುತ್ತೆ, ಇನ್ನು ಜಾಸ್ತಿ ತಗೋ, ಇವಾಗ ಇರೋ ಗಾಡಿ ಬಿಟ್ಟು ಬೇರೆ ಗಾಡಿ ತಗೋ, ಇರೋ ಮನೆ ಬಿಟ್ಟು ಬೇರೆ ಮನೆ ತಗೋ, ಇವಾಗ 10 ಬಟ್ಟೆ ಇದ್ರೆ ಇನ್ನು 15 ಬಟ್ಟೆ ತಗೋ, ಈ ತರ ಒಂಥರ ನಮ್ಗೆ ಚಾಲೆಂಜಸ್ ಮಾಯೆದು. ಆದ್ರೆ ಅಗೇನಿಸ್ಟ್ ಹೋರಾಡೋದು ನಮ್ಗೆ, ಅದನ್ನ ಹೋರಾಡೋದನ್ನೇ ಕೃಷ್ಣ ಪ್ರಜ್ಞೆಗೆ ನಾವು ಹೋಲಿಸ್ಬೋದು. ಸೊ ಹಾಗಾಗಿ ಅಸಂಬದ್ಧ ಅಲೆಗಳನ್ನು ತಲೆಬಾಗಬೇಡಿ, ಅಂದ್ರೆ ವೇವ್ಸ್, ಹೈ ವೇವ್ಸ್, ಲೋ ಟೈಡ್ಸ್ ಎಲ್ಲ ಇರುತ್ತಲ್ಲ, ಆ ಥರದ್ದು ಮಾಯೆದು ನೀವು ಅದಕ್ಕೆ ಚಾಲೆಂಜ್ ಆಗಿ ತಗೊಳ್ಳಿ. ಆದರೆ ಅದು ಕೃಷ್ಣ ಪ್ರಜ್ಞೆ ಯಾವಾಗ ನೀವು ತಗೋತೀರೋ ಅವಾಗ ಅವೆಲ್ಲ ನಿಮಗೆ ಬೇಕಾಗೋದೇ ಇಲ್ಲ ಅದಕ್ಕೆ ನೀವು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪಂಥದ ಪೋಷಣೆಗೆ ಗಾಯನ ಅಗತ್ಯವೇ ಅಂತ ಕೇಳ್ತಾನೆ. ನೆಕ್ಸ್ಟ್ ಕ್ವೆಶ್ಚನ್ ಏನು ಕೇಳ್ತಾನೆ, ಹಾಡು ಹೇಳ್ಬೇಕಾ ನಿಮ್ಮ ಇದರಲ್ಲಿ ಅಂತ ಕೇಳ್ತಾರೆ. ಅಂದರೆ ನಿಮ್ದು ಕೃಷ್ಣ ಪ್ರಜ್ಞೆ ಇದಕ್ಕೆ ಹಾಡು ಹೇಳ್ಬೇಕಂತ. ಅದಕ್ಕೆ ಹೇಳ್ತಾರೆ ಪ್ರಭುಪಾದರು, ಹರೇ ಕೃಷ್ಣ ಸಂಕೀರ್ತನೆಯು ಈಗ ಸ್ವಚ್ಛಗೊಳಿಸುತ್ತದೆ ಎಂದು ವಿವರಿಸಿದರು. ಈ ಹಾಡು ಹೇಳೋದ್ರಿಂದ ನಿಮಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಇದನ್ನ ಹಾಡು ಹೇಳ್ಕೋತ ಹೋಗ್ತಾ ಇದ್ರೆ ನಿಮಗೆ ಎಲ್ಲ ಕ್ಲೀನ್ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ದೈವ ಪ್ರಜ್ಞೆ ಇಲ್ಲದ ಯಾರಲ್ಲಿಯೂ ಸದ್ಗುಣಗಳಿರುವುದಿಲ್ಲ. ನೋಡಿ, ಇದು ಶ್ರೀಮದ್ ಭಾಗವತದ ಮಾತನ್ನು ಉದ್ಧರಿಸಿದರು. ಅಂದ್ರೆ ದೈವ ಪ್ರಜ್ಞೆ, ದೇವರ ಮೇಲೆ ಇಚ್ಛೆ ಇರೋದು, ದೇವ್ರ ಮೇಲೆ ಆಸೆ ಇರೋದು, ಕೃಷ್ಣ ಪ್ರಜ್ಞೆ ದೇವಿ ಪ್ರಜ್ಞೆ ಎರಡು ಒಂದೇ. ಸೊ ಅದರಲ್ಲಿ ಯಾರಿಗೆ ಅದು ಇಷ್ಟ ಇರೋದಿಲ್ವೋ, ಯಾರು ದೈವ ಪ್ರಜ್ಞಾವಂತರಾಗಿರೋದಿಲ್ವೋ ಅವ್ರಿಗೆ ಸದ್ಗುಣಗಳಿರೋದಿಲ್ಲ. ಅಂದ್ರೆ ಗುಣ ಅಂದ್ರೆ ಕ್ವಾಲಿಟೀಸ್, ಸದ್ಗುಣ ಅಂದ್ರೆ ಒಳ್ಳೆ ಗುಣ, ಅದು ಇರೋದೇ ಇಲ್ಲ ಅಂತ ಹೇಳ್ತಾರೆ. ಅದು ಪ್ರಭುಪಾದರು ಭಾಗವತದ ರೆಫರೆನ್ಸ್ ತಗೊಂಡು ಹೇಳ್ತಾರೆ ಅವ್ರಿಗೆ. ಅವಾಗ ಏನಾಗುತ್ತೆ, ನಮ್ಮ ಶಿಷ್ಯರಲ್ಲಿ ಯಾರನ್ನಾದರೂ ಪರೀಕ್ಷಿಸಿ ನೋಡಿ, ನಮ್ಮ ಶಿಷ್ಯಂದ್ರೆ ಇಷ್ಟು ಜನ ಇದ್ದಾರೆ, ನೀವು ಟೆಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಅವರು ಎಷ್ಟು ಒಳ್ಳೆಯವರು, ಎಷ್ಟು ಮುಂದುವರಿದಿದ್ದಾರೆ ಎಂದು ಪರೀಕ್ಷಿಸಿ ನೋಡಿ, ಖಂಡಿತ ಪರೀಕ್ಷೆ ಮಾಡಿ, ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಕರೆದುಕೊಂಡು ಬನ್ನಿ, ಅವರೊಡನೆ ನಮ್ಮ ಹುಡುಗರನ್ನು ಯಾರನ್ನಾದ್ರೂ ಹೋಲಿಸಿ ನೋಡಿ. ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ನಾರ್ಮಲ್ ಆಗಿ ಕೃಷ್ಣ ಪ್ರಜ್ಞೆ ಇಲ್ಲದೆ ಇರೋರಿಗೆ ನಮ್ಮ ಶಿಷ್ಯಂದ್ರಿಗೆ ನೀವು ಕಂಪೇರ್ ಮಾಡಿ ನೋಡಿ, ಅವರು ಎಲ್ಲ ರೀತಿಯಲ್ಲೂ ಅವರು ನಿಮಗೆ ಗೊತ್ತಾಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಎಷ್ಟು ವಿನಯವಂತರಾಗಿರ್ತಾರೆ, ಎಷ್ಟು ದೇವರ ಭಕ್ತಿ ಇರುತ್ತೆ ಅವ್ರಿಗೆ ಅಂತೆಲ್ಲ ಹೇಳಿ ಅವ್ರು ಹೇಳ್ತಾ ಇರ್ತಾರೆ. ಆಮೇಲೆ ಭಾವನೆಯಲ್ಲಿ ಮತ್ತು ಪ್ರಜ್ಞೆಯಲ್ಲಿ, ಭಾವನೆ ಅಂದ್ರೆ ನಾವು ಹೇಗೆ ಇನ್ನೊಬ್ರ ಜೊತೆ ರಿಯಾಕ್ಟ್ ಮಾಡ್ತೀವಿ, ಯಾವಾಗಲೂ ಹೇಗಿರ್ತೀವಿ, ಮನಸ್ಸು ನಮ್ದು ಹೇಗೆ ಸಮತೋಲನದಲ್ಲಿರುತ್ತೆ ಅದೊಂದು. ಆಮೇಲೆ ಕಾನ್ಷಿಯಸ್ನೆಸ್, ಯಾವಾಗಲೂ ಇದು ಸತ್ವಗುಣದಲ್ಲೇ ಇರ್ತಾರೆ, ಸಾತ್ವಿಕರಾಗಿರ್ತಾರೆ ಅನ್ನೋ ವಿಚಾರದಲ್ಲಿ ನಾರ್ಮಲ್ ಜನಗಳಿಗೂ ಕೃಷ್ಣ ಪ್ರಜ್ಞೆ ಇಲ್ಲದೆ ಇರೋರಿಗೂ ಕೃಷ್ಣ ಪ್ರಜ್ಞೆ ಇರೋವಂಥ ಇವ್ರ ಶಿಷ್ಯಂದ್ರಿಗೂ ಕಂಪೇರ್ ಮಾಡಿ ನೋಡಿ ಅಂತ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಕೃಷ್ಣ ಪ್ರಜ್ಞೆ ತಂದು ಕೊಡಬೇಕು. ಈಗ ಎಲ್ಲ ತಾವಾಗಿಯೇ ಪರಿಹಾರವಾಗುತ್ತೆ. ಯಾರು ಕೃಷ್ಣ ಪ್ರಜ್ಞೆ ತಗೋತಾರೋ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಅಂತ ಇರುತ್ತೋ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲದೆ ಇದ್ರೆ ಏನಾಗೋಗುತ್ತೆ, ಇವಾಗ ಇಲ್ಲಿ ನ್ಯೂಯಾರ್ಕಲ್ಲಿ ಇದೆಯಲ್ಲ UN, ಅದೆಲ್ಲ ಹೋಲ್ ವರ್ಲ್ಡ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ಸೆಂಟರ್. ಎಲ್ಲ ರಾಜ್ಯ, ಎಲ್ಲ ಕಂಟ್ರಿಯವರು ಬರ್ತಾರೆ. ಸೊ ಬಂದು ಅದು ನಿಮ್ಗೇನು ಸಹಾಯ ಮಾಡೋದಿಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಆ ಆರ್ಗನೈಸೇಷನ್ ಇದ್ರೂ ಕೂಡ ಪತ್ರಿಕಾ ವರದಿಗಾರರು ಅವರನ್ನು ಇಲ್ಲಿ
ಅವರು ಬಿಲಿ ಗ್ರಹಂ ಮನುಷ್ಯ ಚಂದ್ರ ಅಂದ್ರೆ ಕೇಳ್ತಾರೆ ಅವರೆಲ್ಲ ಇದು ಮೂನ್ ಮೇಲೆ ಲ್ಯಾಂಡ್ ಮಾಡಿದ್ರಲ್ಲ, ಐರ್ಲ್ಯಾಂಡ್ ಅಲ್ಲಿ ಫೈಟ್ ವಾರ್ ಆಗ್ತಾ ಇದೆ, ಆಮೇಲೆ ಪ್ರಭುಪಾದರ ಹೆಂಡತಿ ಮಕ್ಕಳಿರುವ ಸ್ಥಳ, ಹೀಗೆ ಅಂದ್ರೆ ಪ್ರತಿಯೊಂದು ಲೌಕಿಕ ಏನೇನಿದೆ ಅದನ್ನೆಲ್ಲ ಕೇಳ್ತಾ ಹೋಗ್ತಾರೆ ಕ್ವಶನ್ಸು. ಆಗ ಅವ್ರು ಮಾಡ್ತಾರೆ ಇವ್ರು ಎಲ್ಲದಕ್ಕೂ ಆನ್ಸರ್ ಕೊಡ್ತಾರೆ ಶ್ರೀಲ ಪ್ರಭುಪಾದರು. ಆಮೇಲೆ ಹೇಳ್ತಾರೆ ಕೃಷ್ಣ ಪ್ರಜ್ಞೆ ತಗೊಳ್ಬೇಕು, ಅದೇ ಒಂದು ಅಸ್ತ್ರ ಅಂತ ಹೇಳಿ. ಆಮೇಲೆ ಅವರು ಆಯಿತು ಅಂತ ಹೇಳಿ ನಮಸ್ಕಾರ ಮಾಡಿ ಅವ್ರಿಗೆ ಹೋಗ್ತಾರೆ. ಇಷ್ಟು ಸ್ವಾಗತ ಕಾರ್ಯಕ್ರಮ ಮುಗೀತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಾನ್ ಲೆನಿನ್ ನಿನ್ನ ಸೌಜನ್ಯದಿಂದ ಅವರಿಗೆ ದೊರೆತು ಹೊರಗೆ ಕಾದು ನಿಂತು ಹೊಳೆಯುವ ಬಿಳಿ ಇವ ಪ್ರಭುಪಾದರಿಗೆ ದೊಡ್ಡ ಆವಾಗಿನ ಕಾಲದಲ್ಲಿ ಇದು ಭಾರಿ ಪಾಶ್ ಕಾರ್, ರೋಲ್ಸ್ ರಾಯ್ಸು. ಅಲ್ಲಿ ಹೋಗ್ತಾರೆ. ಅವಾಗ ಪ್ರಭುಪಾದರು ಅದ್ರಲ್ಲಿ ಕೂತ್ಕೋತಾರೆ. ಸರಿ, ಅದ್ರೊಳಗೆ ಕಾರಿಂದ ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅದೆಲ್ಲ ದಪ್ಪ ಗ್ಲಾಸಸ್, ಬುಲೆಟ್ ಪ್ರೂಫು, ಆ ಥರ ಎಲ್ಲ, ಅದು ಬ್ಲ್ಯಾಕ್ ಗ್ಲಾಸಸ್ ಎಲ್ಲ. ಸೊ ಆಮೇಲೆ ಒಳಗಡೆ ಎಲ್ಲ TV ಇರುತ್ತೆ, ತುಂಬ ತುಂಬ ಪಾಶ್ ಕಾರ್ ಅದು. ಸೊ ಹಾಗಾಗಿ ಅಲ್ಲಿ ಹೋಗ್ತಾರೆ. ತಮ್ಮ ಸಡಗರದ ಎಷ್ಟು ಗೊಂದಲವಿದೆ ಅವರನ್ನು ಪ್ರಭುಪಾದರು ಹೋಗುವ ಯೋಚನೆ ಮಾಡಲಿಲ್ಲ. ಕಾರಿನ ಚಾಲಕರು ಅವರನ್ನು ವೇಗವಾಗಿ ಟಿಟನ್ ಹರ್ಸ್ ಅಂದ್ರೆ ಅದೊಂದು ಜಾಗ, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಚಾಲಕರು ವಿಮಾನ ನಿಲ್ದಾಣದ ಸಾಗಿ ಹೋದ ಅಂಕುಡೊಂಕು ರಸ್ತೆಗಳ ವಾಹನ ನಡೆಸಿಕೊಂಡು ಹೋದಂತೆ ಪ್ರಭುಪಾದ ಮುಂದೆ ಕುಳಿತಿದ್ರು. ಈಗೊಮ್ಮೆ ಆಗೊಮ್ಮೆ ಜಾಮಜಪ ಕೇಳ್ತಿತ್ತು. ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಭುಪಾದರನ್ನ ರಾಲ್ಸ್ ರಾಯ್ಸ್ ಕಾರಲ್ಲಿ. ಆವಾಗ ಲಂಡನ್ಗೆ ಬರ್ತಾರಲ್ಲ, ಅವರ ತಂದೆ ಗೌರ್ ಮೋಹನ್ ದಾಸ್, ಪ್ರಭುಪಾದರ ತಂದೆ ಗೌರ್ ಮೋಹನ್ ದಾಸ್, ಅವರು ಇಂಗ್ಲೆಂಡ್ಗೆ ಅವ್ರಿಗೆ ಆಕ್ಚುಲಿ ಇಷ್ಟ ಇರಲಿಲ್ಲ ಪ್ರಭುಪಾದರು ಇಂಗ್ಲೆಂಡಿಗೆ ಬರೋದು. ಯಾಕೆ ಅಂದರೆ ಇಲ್ಲಿ ಸಂಸ್ಕೃತಿನೇ ಬೇರೆ, ಇಲ್ಲೆಲ್ಲ ಇದೆಲ್ಲ ಮಾಂಸ ತಿನ್ನೋದು, ಮದ್ಯ ಸೇವನೆ ಮಾಡೋದು, ಈ ಥರದ್ದೆಲ್ಲ ಜನಗಳು ಇರ್ತಾರೆ ಅಂಥೇಳಿ. ಆಮೇಲೆ ಅವ್ರ ಚಿಕ್ಕಪ್ಪ ಅವ್ರಿಗೆ ಹೇಳ್ತಾರೆ, ನೀನು ಬ್ಯಾರಿಸ್ಟರ್ ಅಂದರೆ ಲಾನಲ್ಲಿ ಹೈಯೆಸ್ಟ್ ಈ ಅಡ್ವೊಕೇಟು, ಪಬ್ಲಿಕ್ ಪ್ರಾಸಿಕ್ಯೂಟರ್, ಆ ಥರ ಎಲ್ಲ ಬ್ಯಾರಿಸ್ಟರ್ ಅಂತ ಅದು ಆ ಟೈಟಲ್ ಇಂಗ್ಲೆಂಡಲ್ಲಿ ಕೊಡ್ತಾರೆ. ಅದಕ್ಕೆ ಅದನ್ನು ಆಗಬೇಕು ಅಂತ ಅವ್ರಿಗೆ ಇಷ್ಟ ಇರುತ್ತೆ, ಕಳಿಸ್ಬೇಕು ಅಂತ. ಆದರೆ ಅವ್ರ ತಂದೆಗೆ ಇಷ್ಟ ಇರೋದಿಲ್ಲ. ಯಾಕೆಂದರೆ ನನ್ನ ಮಗ ಅಲ್ಲಿ ಹೋಗ್ಬಿಟ್ರೆ ಇದು ಮಾಂಸಾಹಾರ ಸೇವನೆ ಮಾಡೋದು ಕಲ್ತ್ಕೊಂಡ್ಬಿಡ್ತಾನೆ, ಮದ್ಯಪಾನ ಸೇವನೆ ಮಾಡೋದು ಕಲ್ತ್ಕೊಂಡ್ಬಿಡ್ತಾನೆ, ಮತ್ತು ಇಲ್ಲದಿಲ್ಲಾರದೆಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಅಂಥೇಳಿ ಅವೆಲ್ಲ ಇನ್ಫ್ಲುಯೆನ್ಸ್. ಯಾಕೆಂದರೆ 4 ಜನ ಅದೇ ಮಾಡ್ತಾ ಇದ್ದಾರೆ ನಮ್ಮ ಸುತ್ತಮುತ್ತ, ನಮಗೂ ಹಾಗೆ ಮಾಡಬೇಕು ಅನಿಸುತ್ತಲ್ಲ, ಆ ಥರ ಮಾಡಿಬಿಡ್ತಾರೆ, ಅವ್ರದ್ದು ಇನ್ಫ್ಲುಯೆನ್ಸ್ ಆಗಬಹುದು ಅಂತ ಹೇಳಿ ಅವರು ಇಷ್ಟಪಟ್ಟಿರಲ್ಲ. ಈಗ 70 ವರ್ಷಗಳ ಅನಂತರ ಪ್ರಭುಪಾದ ಇಂಗ್ಲೆಂಡ್ ಬಂದೇ ನೋಡಿ. ಅವ್ರಿಗೆ ಜಾತಕ ಹೇಳಿರ್ತಾರಂತೆ, ಸಣ್ಣ ಹುಡುಗ ಇದ್ದಾಗ ಅವ್ರ ಮನೆಗೆ ಒಬ್ರು ಬಂದು ಅವಾಗ ಹೇಳ್ತಾರಂತೆ, ನಿಮ್ಮ ಮಗ ಹೀಗೆ ಸಮುದ್ರ ದಾಟ್ಕೊಂಡು ಹೋಗ್ತಾರೆ ಅಂತೆಲ್ಲ, ದೊಡ್ಡ ಮಹತ್ತರವಾದ ಕೆಲಸ ಮಾಡ್ತಾರೆ ಅಂತ. ಈಗ ನೋಡಿ 70ನೇ ವರ್ಷದಲ್ಲಿ ಅವ್ರು ಇಲ್ಲಿಗೆ ಬಂದು ಅಮೆರಿಕಾಗೆ ಬಂದು ಅವ್ರು ಇಷ್ಟೊಂದೆಲ್ಲ ಕಷ್ಟಪಟ್ಟೆಲ್ಲ ಮಾಡಿ ಇಂಗ್ಲೆಂಡ್ಗೆ ಅವ್ರು ಬಂದೇ ಬಂದರು ಅಂತ ಹೇಳಿದ್ದಾರೆ. ಇಂಗ್ಲಿಷರ ಪ್ರಭಾವಕ್ಕೆ ಒಳಗಾಗುವುದಕ್ಕಲ್ಲ, ಬ್ರಿಟಿಷರ್ಸ್ ಇನ್ಫ್ಲುಯೆನ್ಸ್ ತಗೊಳ್ಳೋದಕ್ಕಲ್ಲ, ಇಂಗ್ಲಿಷರ ಮೇಲೆ ಪ್ರಭಾವ ಬೀರುವುದಕ್ಕೆ, ಅವ್ರ ಮೇಲೆ ನಾವು ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಪ್ರಭುಪಾದರು ಬಂದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಮರೆತು ಹೋಗಿದ್ದನ್ನು ತಿಳಿಸಿಕೊಡಲು, ಅಂದರೆ ಅವ್ರು ಏನು ಮರೆತು ಹೋಗ್ಬಿಟ್ಟಿದ್ದಾರೆ, ಕೃಷ್ಣನ್ ಮರೆತು ಹೋಗಿದ್ದಾರೆ, ದೇವ್ರ ಮರೆತು ಹೋಗಿದ್ದಾರೆ, ಇದನ್ನು ತಿಳಿಸ್ಕೊಡೋದಕ್ಕೆ ಪ್ರಭುಪಾದರು ಬಂದರು ಅಂತ. ಕೃಷ್ಣನ ವಿಶೇಷ ಕೃಪೆಯಿಂದ ಅವರ ಕೆಲಸ ಸೊಗಸಾಗಿ ಪ್ರಾರಂಭವಾಗಿತ್ತು. ಭಗವಂತನ ಕೃಪೆ, ಮರ್ಸಿ, ಕೃಷ್ಣನ್ ಮರ್ಸಿಯಿಂದ ಅವ್ರ ಕೆಲಸ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಯಿತು. ನ್ಯೂಯಾರ್ಕ್ ನಗರದಲ್ಲಿ ಹಣವೇ ಇಲ್ಲದ ಹರೇ ಕೃಷ್ಣ ಮಾತಾಜಿ, ಇಲ್ಲಿ ಓದ್ಲಿಲ್ಲ. ಓಕೆ, ಸಾರಿ ಮಾತಾಜಿ, ಓದ್ಲಿ. ಪಾರ್ವತಮ್ಮ ಮಾತಾಜಿ ಇಲ್ಲ. ರಾಜೇಶ್ವರಿ ಮಾತಾಜಿ ಓದ್ತೀರಾ? ರಾಜು ಪ್ರಭುಜಿ ನೀವೇ ರಾಜೇಶ್ವರಿ ಓದ್ತಾರ ಏನು? ಹರೇ ಕೃಷ್ಣ ಮಾತಾಜಿ, ಓದ್ಲಾ ಮಾತಾಜಿ? ಓದಿ. ಎಲ್ಲಿಂದ ಮಾತಾಜಿ? ಈಗ ಕೃಷ್ಣನ ವಿಶೇಷ ಕೃಪೆಯಿಂದ. ಹೌದು, ಅಲ್ಲಿ. ಓಕೆ ಮಾತಾಜಿ. ಕೃಷ್ಣನ ವಿಶೇಷ ಕೃಪೆಯಿಂದ ಅವರ ಕೆಲಸ ಸೊಗಸಾಗಿ ಪ್ರಾರಂಭವಾಗಿತ್ತು. ನ್ಯೂಯಾರ್ಕ್ ನಗರದಲ್ಲಿ ಹಣವೇ ಇಲ್ಲದೆ ವಾಸಿಸಬೇಕಾಗಿ ಬಂದಾಗಲೂ ಕೃಷ್ಣನ ಕರುಣೆ ಆಗಿತ್ತು. ಈಗ ಡ್ರೈವರ್ ನಡೆಸುತ್ತಿದ್ದ ವಿಲಾಸಿ ಕಾರಿನಲ್ಲಿ ಇಂಗ್ಲೆಂಡ್ ಅನ್ನು ಪ್ರವೇಶಿಸುತ್ತಿದ್ದರು. ಇದು ಕೃಷ್ಣನ ಕರುಣೆ. ಕಾರಿನಲ್ಲಿ ಈ ಪ್ರಯಾಣವನ್ನು ಕೃಷ್ಣನ ಸಂಕಲ್ಪದ ಒಂದು ಭಾಗವನ್ನಾಗಿ ಸ್ವೀಕರಿಸಿದ ಪ್ರಭುಪಾದರು ಮುಂದೆ ಏನೇ ಆಗಲಿ ತಮ್ಮ ಗುರುಗಳ ಅಪ್ಪಣೆಯನ್ನು ಪರಿಪಾಲಿಸಬೇಕೆಂದು ದೃಢ ಮನಸ್ಸು ಮಾಡಿದ್ದರು. ಕಾರು 4ನೇ ಸಂಖ್ಯೆಯ
ಮಾರ್ಗಕ್ಕೆ ತಿರುಗಿದಾಗ ಪ್ರಭುಪಾದರು ಕಾರ್ಖಾನೆಗಳನ್ನು, ಉಗ್ರಾಣಗಳನ್ನು ಮೊದಲು ಕಂಡರು. ಅನಂತರ ಹಣ್ಣಿನ ತೋಟಗಳು, ಹುಲ್ಲು ಮೈದಾನಗಳು ಮತ್ತು ಮೇಯುತ್ತಿದ್ದ ಕುದುರೆಗಳಿದ್ದ ಸಮತಟ್ಟಿನ ಗ್ರಾಮ ಪ್ರದೇಶವನ್ನು ಕಂಡರು. ಕುಸುಕು ಬೆಳಕಿನ ಚಳಿ ಹವೆಯು ಇನ್ನೇನು ಚಳಿಗಾಲ ಬರಲಿದೆ ಎಂದು ಸೂಚನೆ ಕೊಡುತ್ತಿತ್ತು. ಸುಮಾರು 20 ನಿಮಿಷದ ನಂತರ ಪ್ರಭುಪಾದರು ಅಸ್ಕಾಟಿನ್ ಶ್ರೀಮಂತ ವಾಸ ಪ್ರದೇಶವನ್ನು ತಲುಪಿದರು. ಸ್ವಲ್ಪ ಹೊತ್ತಿನಲ್ಲೇ ಎಡಭಾಗಕ್ಕೆ ಲೆನಿನ್ ತೋಟವನ್ನು ಸುತ್ತುಗಟ್ಟಿದ ಎತ್ತರವಾದ ಕೆಂಪು ಮರದ ಬೇಲಿ ಕಂಡಿತು. ಪ್ರಭುಪಾದರು ತಮ್ಮ ಶಿಷ್ಯರಿಗಿಂತಲೇ ಮೊದಲೇ ಬಂದಿದ್ದರು. ತೋಟದ ಮನೆಯಲ್ಲೇ ಉಳಿದಿದ್ದರು. ಸಂಭ್ರಮದಿಂದ ಅವರನ್ನು ಬರಮಾಡಿಕೊಂಡು ಸೇವಕರ ವಾಸದ ಮನೆಗಳಲ್ಲಿ 2ನೇ ಅಂತಸ್ತಿನಲ್ಲಿದ್ದ ಅವರ ಕೊಠಡಿಗೆ ಅವರನ್ನು ಕರೆದೊಯ್ದರು. ಆ ಸಣ್ಣ ಕೊಠಡಿ ತಣ್ಣಗಿತ್ತು, ಚಳಿಯಾಗಿತ್ತು. ಅದರಲ್ಲಿ ಬರೆಯಲು ಅಷ್ಟು ಎತ್ತರವಿಲ್ಲದ ಒಂದು ಮೇಜು ಮತ್ತು ಗೋಡೆಯಿಂದ ಗೋಡೆಗೆ ಇತರ ಕೊಠಡಿಗಳಿಂದ ತೆಗೆದುಕೊಂಡಿದ್ದ ಒಂದು ರಗ್ಗಿನ ತುಂಡುಗಳನ್ನು ಸೇರಿಸಿ ಹರಡಿದ ಜಮಖಾನ. ಪ್ರಭುಪಾದರು ಸಣ್ಣ ಮೇಜಿನ ಬಳಿ ಕುಳಿತರು. ಎಲ್ಲರೂ ಎಲ್ಲಿ ಹೋದರು ಎಂದು ಕೇಳಿಕೊಂಡರು. ಅವರು ಅದಕ್ಕೆ ಒರಗಿಕೊಂಡು ಕಿಟಕಿಯಿಂದ ಆಚೆ ದೃಷ್ಟಿಯನ್ನು ಹರಿಸಿದಾಗ ಆಗ ತಾನೇ ಮಳೆಯು ಪ್ರಾರಂಭವಾಗುತ್ತಿದ್ದನ್ನು ಕಂಡರು. ಪ್ರಭುಪಾದರು ಊಟ ಮಾಡಿದ ನಂತರ ಜಾನ್ ಮತ್ತು ಯೋಕೋ ಬಂದರು. ಶ್ಯಾಮ್ ಸುಂದರ್ ಅವರು ಅವರಿಗೆ ಮಹಡಿಯ ಮೇಲಿನ ಕೊಠಡಿಯಲ್ಲಿದ್ದ ಪ್ರಭುಪಾದರನ್ನು ಭೇಟಿಯಾಗಲು ಆಹ್ವಾನಿಸಿದರು. ಜಾನನ ಕಡೆಗೆ ತಿರುಗಿ, ಜಾರ್ಜ್ ಮೇಲಕ್ಕೆ ಹೋಗಲು ಅಪೇಕ್ಷಿಸುತ್ತಿದ್ದೀಯೇನು ಎಂದು ಕೇಳಿದ. ಟೀಟನ್ ಹರ್ಸ್ಟನ್ ಯಜಮಾನ, ಗಡ್ಡ ಬೆಳೆಸಿದ ಮತ್ತು ಭುಜದವರೆಗೆ ಕೂದಲನ್ನು ಬಿಟ್ಟಿದ್ದ ಕನ್ನಡಕಧಾರಿ ಜಾನ್ ಹೋಗೋಣವೆಂದ. ಯೋಕೋಗೆ ಸಹ ಕುತೂಹಲವಿತ್ತು. ಎಲ್ಲರೂ ಪ್ರಭುಪಾದರ ಸಣ್ಣ ಕೊಠಡಿಗೆ ಹೋದರು. ಅನುಗ್ರಹ ಪೂರ್ವಕವಾಗಿ ಮೇಲೂ ನಗುತ್ತಾ ಮೇಜಿನ ಬಳಿ ಕುಳಿತಿದ್ದ ಪ್ರಭುಪಾದರು ಅತಿಥಿಗಳಿಗೆ ಒಳಗೆ ಬಂದು ಕುಳಿತುಕೊಳ್ಳಲು ಆಹ್ವಾನಿಸಿದರು. ಇಂಗ್ಲೆಂಡಿನ ಅತ್ಯಂತ ಖ್ಯಾತಿವಂತರಲ್ಲಿ ಒಬ್ಬರು ಬಂದಿದ್ದರು. ಅವರೊಡನೆ ಪ್ರಭುಪಾದರು ಮಾತನಾಡಲಿ ಎಂದು ಕೃಷ್ಣನು ಬಯಸಿದ್ದ. ಪ್ರಭುಪಾದರು ತಮ್ಮ ಹಾರವನ್ನು ತೆಗೆದು ಅದನ್ನು ಜಾರ್ಜ್ನ ಕೊರಳಿಗೆ ಹಾಕಬೇಕು ಇಂಗಿತ ಸೂಚಿಸಿ ಶ್ಯಾಮ ಸುಂದರರಿಗೆ ಕೊಟ್ಟರು. ಧನ್ಯವಾದಗಳು ಜಾರ್ಜ್ ಹೇಳಿದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮತ್ತು ಹರೇ ಕೃಷ್ಣ. ಧನ್ಯವಾದಗಳು. ರತ್ನ ಮಾತಾಜಿ ಓದಿ. ನೆಟ್ವರ್ಕ್ ಸರಿಗಿಲ್ಲ ಮಾತಾಜಿ. ನೆಟ್ವರ್ಕ್ ಸರಿಗಿಲ್ಲ. ಓಕೆ, ವೀಣಾ ಮಾತಾಜಿ ಓದ್ತೀರಾ? ಹಾ ಮಾತಾಜಿ. ಮಾತಾಜಿ 46th ಪೇಜ್. 46 ಪೇಜ್. ಧನ್ಯವಾದಗಳು ಜಾರ್ಜ್. ಅಲ್ಲಿಂದ 45. ಜಾರ್ಜ್ ಮತ್ತು ಜಾನ್ರಿಗೆ ಅಲ್ಲಿಂದ ಮಾತಾಜಿ. ಅಲ್ಲ, ಧನ್ಯವಾದಗಳು ಜಾರ್ಜ್ ಹೇಳಿದ. ಹರೇ ಕೃಷ್ಣ. 45 ಪೇಜಿನ ಮಧ್ಯದಲ್ಲಿ ಇದೆ. ಧನ್ಯವಾದಗಳು. ಓಕೆ ಮಾತಾಜಿ. ಧನ್ಯವಾದಗಳು ಜಾರ್ಜ್ ಹೇಳಿದ. ಹರೇ ಕೃಷ್ಣ. ಪ್ರಭುಪಾದರು ನಸುನಕ್ಕರು. ಇದು ಕೃಷ್ಣನ ಆಶೀರ್ವಾದ. ಹರೇ ಕೃಷ್ಣ. ಜಾರ್ಜ್ ಮತ್ತೆ ಹೇಳಿದ. ಹೌದು, ಪ್ರಭುಪಾದರು ಹೇಳಿದರು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವಿದೆ, ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ ದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಎಂದರೆ ಶ್ರೇಷ್ಠರಾದವರು ಹೇಗೆ ನಡೆದುಕೊಂಡರೆ ಹಾಗೆಯೇ ಇತರ ಸಾಮಾನ್ಯರು ನಡೆಯುತ್ತಾರೆ. ಯದ್ಯದ್ ಆಚರತಿ ಶ್ರೇಷ್ಠಾಹ, ಗಣ್ಯನಾದವನು ಇದು ಸರಿ ಎಂದರೆ ಉಳಿದವರು ಅದನ್ನು ಒಪ್ಪಿಕೊಳ್ಳುತ್ತಾರೆ. ಕೃಷ್ಣನ ಭಗವಂತನ ಕೃಪೆಯಿಂದ ನೀವು ನಾಯಕರಾಗಿದ್ದೀರಿ. ಸಾವಿರಾರು ಮಂದಿ ಯುವಕ ಯುವತಿಯರು ನಿಮ್ಮನ್ನು ಅನುಸರಿಸುತ್ತಾರೆ. ನಿಮ್ಮನ್ನು ಕಂಡರೆ ಅವರಿಗೆ ಇಷ್ಟ. ಆದುದರಿಂದ ನೀವು ಅವರಿಗೆ ನಿಜವಾಗಿ ಒಳ್ಳೆಯದಾದುದನ್ನ ಕೊಟ್ಟರೆ ಪ್ರಪಂಚದ ಮುಖವೇ ಬದಲಾಗುತ್ತದೆ. ಜಾರ್ಜ್ ಮತ್ತು ಜಾನ್ರಿಗೆ ಪ್ರಭುಪಾದರ ಬಹುಮಂದಿ ಶಿಷ್ಯರಷ್ಟೇ ವಯಸ್ಸಾಗಿದ್ದರು. ಪ್ರಭುಪಾದರು ಅವರನ್ನು ಶ್ರೇಷ್ಠರು ಎಂದು ಪರಿಗಣಿಸಿದ್ದರು. ಜಗತ್ತಿಗೊಂದಿಷ್ಟು ಶಾಂತಿ ತರಬೇಕೆಂದು ನಿಮಗೂ ಅಪೇಕ್ಷೆ ಇದೆ. ಪ್ರಭುಪಾದರು ಮುಂದುವರೆದು ಹೇಳಿದರು, ಆಗಾಗ ನಿಮ್ಮ ಹೇಳಿಕೆಗಳನ್ನು ನಾನು ಓದಿದ್ದೇನೆ. ನಿಮಗೂ ಈ ಬಗೆಗೆ ತವಕವಿದೆ. ಎಲ್ಲರಿಗೂ ತವಕವಿದೆ. ಜಗತ್ತಿಗೆ ಶಾಂತಿಯನ್ನು ತರಬೇಕೆಂದು ಸಜ್ಜನರೆಲ್ಲರಿಗೂ ತವಕವಿರಬೇಕು. ಆದರೆ ಅದನ್ನು ಮಾಡುವ ರೀತಿಯೂ ನಮಗೆ ತಿಳಿದಿರಬೇಕು. ಭಗವದ್ಗೀತೆ ಹೇಳಿರುವಂತೆ ಶಾಂತಿ ಸೂತ್ರವನ್ನು ಅವರು ವಿವರಿಸಿದರು. ದೇವೋತ್ತಮ ಪರಮಪುರುಷನಿಗೆ ಎಲ್ಲ ಸೇರಿದೆ. ಅವನಿಗೆ ಎಲ್ಲ ಯಜ್ಞ ಯಾಗಾದಿಗಳು ಅರ್ಪಿತ. ಅವನು ಎಲ್ಲರ ಮಿತ್ರ ಎಂದು ಗುರುತಿಸುವವರು ಮಾತ್ರ ಶಾಂತಿಯನ್ನು ಪಡೆಯಬಲ್ಲರು. ಅನಂತರ ಪ್ರಭುಪಾದರು ತಾವು ಆಗಲೇ ಸೂಚನೆ ನೀಡಿದ್ದ ಇಂಗಿತವನ್ನು ಇನ್ನೂ ನೇರವಾಗಿ ಹೇಳಿದರು. ಅವರು ಕೃಷ್ಣ ಪ್ರಜ್ಞೆಯನ್ನು ಕಲಿತು ಅದನ್ನು ಜಗತ್ತಿಗೆ ಕಲಿಸಲು ನೆರವಾಗಬೇಕು. ನಿಮ್ಮಿಂದ ಸಾಧ್ಯವಾದಷ್ಟು ನೀವು ಈ ವಿಚಾರ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ ಅವರೆಂದರು. ಅದು ಚೆನ್ನಾಗಿದೆ ಎನ್ನಿಸಿದರೆ ಸ್ವೀಕರಿಸಿ. ಜಗತ್ತಿಗೆ ಏನನ್ನಾದರೂ ಕೊಡಲು ನೀವು ಬಯಸುತ್ತೀರಿ.
ಇದನ್ನು ಪ್ರಯತ್ನಿಸಿ ನೋಡಿ. ಭಗವದ್ಗೀತೆ ಯಥಾರೂಪ ಎನ್ನುವ ನಮ್ಮ ಪುಸ್ತಕ ನೀವು ಓದಿದ್ದೀರಲ್ಲ ಜಾನ್? ನಾನು ಭಗವದ್ಗೀತೆ ಅಲ್ಲಲ್ಲಿ ಓದಿದ್ದೇನೆ. ಅದು ಯಾವ ಅನುವಾದವೂ ನನಗೆ ತಿಳಿಯದು. ಅನೇಕ ಅನುವಾದಗಳಿವೆ ಪ್ರಭುಪಾದ, ಬೇರೆ ಬೇರೆ ಹಲವಾರು ಅನುವಾದಗಳಿವೆ. ಆದ್ದರಿಂದ ನಾನು ಈ ಅನುವಾದ ತಂದಿದ್ದೇನೆ, ಭಗವದ್ಗೀತೆ ಯಥಾರೂಪ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೇಖಾ ಬಂಗೇರ ಧನ್ಯವಾದಗಳು. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಇನ್ನು ಪೇಜ್ ಟರ್ನ್ ಆಗ್ಲಿಲ್ಲ, 45 ಅಲ್ಲಿ ಉಂಟು. ಸ್ಕ್ರೋಲ್ ಮಾಡ್ಲಿಲ್ಲ ಸ್ಕ್ರೀನ್. ಸಾರಿ. ಎಲ್ಲಿಂದ ಓದ್ಬೇಕು ಮಾತಾಜಿ? ಮಧ್ಯ ಅಲ್ಲಿ ಪ್ರಭುಪಾದ್ರ ಆಯ್ತಲ್ಲ, ಈ ಪ್ರಪಂಚ ನೋವಿನ ತವರು. ಹಾ. ಈ ಪ್ರಪಂಚ ನೋವಿನ ತವರು ಎಂದು ಪ್ರಭುಪಾದರು ವಿವರಿಸಿದರು. ನಿಸರ್ಗವು ಕ್ರೂರಿ. ರಾಷ್ಟ್ರಾಧ್ಯಕ್ಷ ಕೆನಡಿ ಜಗತ್ತಿನಲ್ಲಿ ಅತ್ಯಂತ ಭಾಗ್ಯಶಾಲಿಯಾದ, ಸುಖಿಯಾದ, ಗೌರವಾನ್ವಿತ ಮನುಷ್ಯ ಎಂದು ಅಮೆರಿಕದಲ್ಲಿ ಜನ ಭಾವಿಸಿದ್ದರು. ಆದರೆ ಒಂದೇ ಸೆಕೆಂಡಿನಲ್ಲಿ ಪ್ರಭುಪಾದರು ಶಬ್ದವಾಗುವಂತೆ ಬೆರಳು ಮುಚ್ಚುತ್ತಾ ಹೇಳಿದರು, ಅವರ ಕತೆ ಮುಗಿದು ಹೋಯಿತು, ಕ್ಷಣಿಕ. ಈಗ ಅವರ ಸ್ಥಳ ಯಾವುದು? ಎಲ್ಲಿದ್ದಾರೆ ಅವರು? ಬದುಕು ಶಾಶ್ವತವಾದರೆ, ಜೀವಿ ಶಾಶ್ವತವಾದರೆ ಆತ ಎಲ್ಲಿ ಹೋಗಿದ್ದಾರೆ? ಏನು ಮಾಡುತ್ತಿದ್ದಾರೆ? ಅವರು ಸುಖಿವಾಗಿದ್ದಾರೆಯೇ? ದುಃಖದಲ್ಲಿ ಇದ್ದಾರೆ? ಅಮೆರಿಕದಲ್ಲಿ ಹುಟ್ಟಿದ್ದಾರೆ? ಚೀನಾದಲ್ಲಿ? ಯಾರು ಹೇಳಲು ಸಾಧ್ಯವಿಲ್ಲ. ಆದರೆ ಜೀವಿಯಾಗಿ ಅವರು ಶಾಶ್ವತ, ಆತ ಇದ್ದಾರೆ. ಪ್ರಭುಪಾದರು ಆತ್ಮದ ದೇಹಾಂತರವನ್ನು ವಿವರಿಸಿದರು. ಅನಂತರ ಮತ್ತೆ ವಿನಂತಿಸಿಕೊಂಡರು, ಇದನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿ. ಚೆನ್ನಾಗಿದೆ ಎಂದು ಕಂಡರೆ ಆಸ್ಥ ವಹಿಸಿ. ನಿಮ್ಗೆ ತುಂಬಾ ಚೆನ್ನಾಗಿರುವುದು ಏನಾದರೂ ಬೇಕು. ನನ್ನ ಸಲಹೆ ನ್ಯಾಯವಾಗಿ ಕಾಣುವುದಿಲ್ಲವೇ? ಬಿಟ್ಲರಿಬ್ಬರು ಒಬ್ಬರು ಕಡೆಗೆ ಒಬ್ಬರು ನೋಡಿದರು, ಆದರೆ ಉತ್ತರ ಕೊಡಲಿಲ್ಲ. ಪ್ರಭುಪಾದರು ಮೆಲ್ಲನೆ ನಕ್ಕರು, ನೀವು ಬುದ್ಧಿವಂತ ಹುಡುಗರು, ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ವೇದಗಳಲ್ಲಿ ಸಂಗೀತದ ಮಹತ್ವವನ್ನು ಕುರಿತು ಪ್ರಭುಪಾದರು ಮಾತನಾಡಿದರು. ಸಾಮವೇದದ ತುಂಬಾ ಸಂಗೀತವೇ. ಸಾಮವೇದವನ್ನು ಅನುಸರಿಸುವವರು ಯಾವಾಗಲೂ ಸಂಗೀತದಲ್ಲಿಯೇ ಇರುತ್ತಾರೆ. ಸಂಗೀತದ ಸ್ಪಂದನದ ಮೂಲಕ ಅವರು ಪರಮಪ್ರಭುವನ್ನು ಸಮೀಪಿಸುತ್ತಾರೆ. ಹೀಗೆ ಹೇಳಿ ಅವರು ಶ್ರೀಮದ್ ಭಾಗವತದಿಂದ 3 ಶ್ಲೋಕಗಳನ್ನು ಹಾಡಿದರು. ಮತೀರ್ನ ಕೃಷ್ಣೇ ಪರತಃ ಸ್ವತೋವ ಮಿತೋ ಗ್ರಹವ್ರತಾನಾಂ ಅದಾಂತ ಗೋಬಿರ್ ವಿಶತಾಂ ತಮಿಸ್ರಂ ಪುನಃ ಪುನಶ್ಚ ಚರ್ವಿತಃ ಚರ್ವಣಾನಾಂ ನ ತೇ ವಿದುಹು ಸ್ವಾರ್ಥ ಗತಿಂ ಹಿ ವಿಷ್ಣು ದುರಾಶಯೇ ಬಹಿರ್ರಥ ಮಾನಿನಃ ಅಂದಾ ಯಥಾಂ ಥೇರ್ ಯಮಾನಸ್ ತೇ ಅಪಿಶ್ ತಂತ್ರ್ಯಾಂ ಉರುದಾಮ್ನಿ ಬದ್ಧಾಃ ನೈಷಾಮಂತಿ ಸ್ತಾವದ್ ಉರುಕ್ರಮಾಂಗ್ರಿಃ ಸ್ಪರ್ಶತಿ ಅನರ್ಥ ಪಗಮೋ ಯಥಾರ್ಥಃ ಮಹಿಯಾಸಾಂ ಪಾದರಾಜೋಭಿಷೇಕಂ ನಿಷ್ಕಂಚನಾನಂ ನ ವ್ರಣಿತ ಯಾವತಃ. ಐಹಿಕ ಬದುಕಿಗೆ ಅಥವಾ ಅತಿ ಮೋಹಗೊಂಡವರು ಇಂದ್ರಿಯ ನಿಗ್ರಹವಿಲ್ಲದಿರುವುದರಿಂದ ನರಕ ಸದೃಶ ಸ್ಥಿತಿಗೆ ಸಾಗುತ್ತಾರೆ. ಚರ್ವಣ ಮಾಡುತ್ತಾರೆ. ಇತರರ ಉಪದೇಶದಿಂದಾಗಲಿ ಅವರ ಸಹಜ ಪ್ರವೃತ್ತಿಯಿಂದಾಗಲಿ ಇವರೆರಡರ ಸಂಗಮದಿಂದಾಗಲಿ ಅವರಿಗೆ ಎಂದೂ ಕೃಷ್ಣನಲ್ಲಿ ಆಸಕ್ತಿ ಮೂಡುವುದೇ ಇಲ್ಲ. ಐಹಿಕ ಸುಖ ಭೋಗದ ಅರಿವಿನಲ್ಲೇ ಸಿಲುಕಿ ಹೊರಗಿನ ಇಂದ್ರಿಯ ವಸ್ತುಗಳಲ್ಲೇ ಮೋಹಗೊಂಡ ಮತ್ತೊಬ್ಬ ಕುರುಡನನ್ನು ಗುರುವೆಂದು ಸ್ವೀಕರಿಸಿದವರು ಬದುಕಿನ ಗುರಿ ಮತ್ತೆ ಮನೆಗೆ ಮರಳಿ ದೈವತ್ವಕ್ಕೆ ಮರಳಿ ವಿಷ್ಣುವಿನ ಸೇವೆಯಲ್ಲಿ ಮಗ್ನರಾಗುವುದೇ ಎಂಬುದನ್ನು ಎಂದೂ ತಿಳಿಯಲಾರರು. ಮತ್ತೊಬ್ಬ ಕುರುಡನನ್ನು ಹಿಂಬಾಲಿಸುವ ಕುರುಡರು ದಾರಿ ತಪ್ಪಿ ಚರಂಡಿಯಲ್ಲಿ ಬೀಳುವಂತೆ ಪ್ರಾಪಂಚಿಕ ಸುಖಕ್ಕೆ ಅಂಟಿಕೊಂಡು ಅವನನ್ನು ಹಿಂಬಾಲಿಸುವ ಐಹಿಕ ಸುಖ ಅಭಿಲಾಷಿಗಳು ಕಾಮ್ಯ ಕರ್ಮದ ಹಗ್ಗಗಳಲ್ಲಿ ಬಂಧಿಸಲ್ಪಡುತ್ತಾರೆ. ಇವು ಬಹು ಬಲವಾದ ಹಗ್ಗಗಳು. ಇಂತಹ ಜನ ಮತ್ತೆ ಮತ್ತೆ ಐಹಿಕ ಬದುಕಿನಲ್ಲೇ ಸಿಕ್ಕಿಕೊಳ್ಳುತ್ತಾರೆ. 3 ಬಗೆಯ ಯಾತನೆಗಳನ್ನು ಅನುಭವಿಸುತ್ತಾರೆ. ಪ್ರಾಪಂಚಿಕ ಸೋಂಕಿನಿಂದ ಸಂಪೂರ್ಣವಾಗಿ ಮುಕ್ತನಾದ ವೈಷ್ಣವನ ಕಮಲ ಸದೃಶ ಪಾದುರೇಣುವನ್ನು ದೇಹದಲ್ಲಿ ಧರಿಸದೆ ಹೋದರೆ ಐಹಿಕ ಬದುಕಿನಲ್ಲಿ ಅತ್ಯಾಸಕ್ತಿ ಇರುವವರು ಭಗವಂತನ ಪಾದ ಕಮಲವನ್ನು ತೀವ್ರವಾಗಿ ಬಯಸಲಾರರು. ಆ ಭಗವಂತನ ಅಸಾಧಾರಣ ಕಾರ್ಯಗಳಿಂದಲೇ ಅವನನ್ನು ಮಹಾಮಹಿಮನೆಂದು ಸ್ತುತಿಸುವುದು. ಕೃಷ್ಣ ಪ್ರಜ್ಞೆಯನ್ನು ತಂದುಕೊಂಡು ಭಗವಂತನ ಪಾದ ಪದ್ಮಗಳಲ್ಲಿ ಆಶ್ರಯ ಪಡೆಯುವುದರಿಂದ
ಮಾತ್ರವೇ ಲೌಕಿಕ ಮಲಿನತೆಯಿಂದ ಪಾರಾಗಬಹುದು. ಭಾಗವತ 7ನೇ ಸ್ಕಂದ 5ನೇ ಅಧ್ಯಾಯ 30ರಿಂದ 32ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಉಷಾ ಮಾತಾಜಿ. ಹಾ ಮಾತಾಜಿ. ಇನ್ನು ಸ್ವಲ್ಪ ಕೆಳಗೆ ಬರ್ಬೇಕು. ಇಲ್ಲಿ ನಾವು ನೋಡ್ಬೋದು, ಕೃಷ್ಣನ ವಿಶೇಷ ಕೃಪೆಯಿಂದ ಅವರ ಕೆಲಸ ಸೊಗಸಾಗಿ ಪ್ರಾರಂಭವಾಗಿತ್ತು. ಅಂದ್ರೆ ಕೃಷ್ಣನ ಸ್ಪೆಷಲ್ ಮರ್ಸಿ ಪ್ರಭುಪಾದರ ಮೇಲಿರೋದ್ರಿಂದ, ಎಲ್ಲ ಪ್ರಭುಪಾದರ ಭಕ್ತರ ಮೇಲಿರೋದ್ರಿಂದ ಅವ್ರ ಕೆಲಸ ಆರಾಮಾಗಿ ಸ್ಟಾರ್ಟ್ ಆಯ್ತು ಅಂತ. ನ್ಯೂಯಾರ್ಕ್ ನಗರದಲ್ಲಿ ಹಣವೇ ಇಲ್ಲದ ವಾಸವೆಂದರು ಕೃಷ್ಣನ ಕರುಣೆಯಾಗಿತ್ತು. ನ್ಯೂಯಾರ್ಕ್ ಸಿಟಿನಲ್ಲಿ ಅವ್ರು ಇದ್ದಾಗ ಎಷ್ಟು ಕಷ್ಟಪಡ್ತಾ ಇದ್ರು ಅವ್ರದ್ದು ಎಲ್ಲ ಅಂತ ಹಿಂದಿನ ಇದರಲ್ಲಿ ಓದಿದ್ದೀವಿ. ದುಡ್ಡೇ ಇರೋದಿಲ್ಲ ಅವ್ರ ಹತ್ರ. ಹಾಗಿದ್ರೂ ಕೂಡ ಭಗವಂತನ ಕರುಣೆ ಅವ್ರ ಮೇಲೆ ಎಷ್ಟಿತ್ತು ಅಂತ. ಅವ್ರ ಟೈಪ್ ರೈಟರ್ ಕಳುವಾಗುತ್ತೆ, ತುಂಬ ಕಷ್ಟಪಡ್ತಾರೆ. ಆಮೇಲೆ ಯಾವುದೋ ಇನ್ನೊಂದು ರೂಮಲ್ಲಿ ಇರ್ತಾರೆ, ಆ ರೆಫ್ರಿಜರೇಟರಲ್ಲಿ ಮಾಂಸ ಮದ್ದು ಎಲ್ಲ ಇಟ್ಟಿರ್ತಾರೆ. ಅದರಲ್ಲೇ ಇವರು ಶೇರ್ ಮಾಡ್ಕೋಬೇಕಾಗಿರುತ್ತೆ. ತುಂಬ ಕಷ್ಟಪಟ್ಟಿರ್ತಾರಲ್ಲ, ಆ ಥರ ಪರಿಸ್ಥಿತಿನಲ್ಲೂ ಭಗವಂತಂದು ಮರ್ಸಿ ಹೇಗಿರುತ್ತೆ ಅವ್ರ ಮೇಲೆ ಇತ್ತು ಅಂತ ಇಲ್ಲಿ ಹೇಳ್ಬೋದು. ಆಮೇಲೆ ಆ ಗಾಡೀಲಿ ಹೋಗ್ತಾ ಇರ್ತಾರಲ್ಲ, ಸೊ ಹಾಗಾಗಿ ಅಲ್ಲಿ ಬರ್ತಾರೆ. ಇದು ಕೃಷ್ಣನ ಕರುಣೆ ಅಂದರೆ ಎಲ್ಲ ಭಗವಂತಂದು ಕೃಪೆ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಅವ್ರದ್ದು ಒಂದು ದೃಢ ಸಂಕಲ್ಪ ಏನಂದ್ರೆ, ಶ್ರೀಲ ಪ್ರಭುಪಾದರು ನಮ್ಮ ಗುರುಗಳದ್ದು ಏನು ಅವ್ರು ನನಗೆ ಕೆಲಸ ವಹಿಸಿದಾರೋ ಅದನ್ನು ನಾನು ಮಾಡಲೇಬೇಕು ಅಂತ. ಅಂದರೆ ನೀನು ಹೊರಗಡೆ ಹೋಗಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಕೃಷ್ಣ ಪ್ರಜ್ಞೆನ ಹರಡು ಅಂತ ಅವರು ಗುರುಗಳು ಹೇಳಿರ್ತಾರೆ, ಆದೇಶ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ಪಾಲಿಸ್ಲೇಬೇಕು, ಏನಾದರೂ ಮಾಡಿ ನನಗೆ ಪಾಲಿಸ್ಲೇಬೇಕು ಅಂತ ಅವರು ದೃಢ ಸಂಕಲ್ಪ, ಅವ್ರದ್ದು ಅಷ್ಟು ನಿಶ್ಚಯ ಮಾಡಿಕೊಂಡು ಅವರು ಹೊರಟಿರ್ತಾರೆ, ಅಲ್ಲಿಂದ ಬರ್ತಾರೆ. ಸೊ ಇದು ಎಲ್ಲಿಗೆ ಬರುತ್ತೆ, ಇದು ಗಾಡಿಗಳು, ಇದು ಅವ್ರ ಗಾಡಿ ಇರೋದು ಎಲ್ಲಿ ಬರ್ತಾ ಇದೆ ಅಂತ ರೋಡ್ ಹೇಳ್ತಾರೆ. ಅಂದರೆ ಫ್ಯಾಕ್ಟ್ರೀಸು, ಸ್ಟೋರೇಜ್, ಉಗ್ರಾಣ ಅಂದರೆ ದೊಡ್ಡ ದೊಡ್ಡ ಹ್ಯೂಜ್ ಸ್ಟೋರೇಜ್ ಕಾಣ್ತೀವಿ ದಾರಿಲಿ, ಅದೆಲ್ಲ ನೋಡ್ಕೊಂಡು ಬರ್ತಾ ಇರ್ತಾರೆ. ಮತ್ತೆ ಫೀಲ್ಡ್ಸ್, ಎಲ್ಲಿ ಹಣ್ಣು ಹೂವು ಮೈದಾನಗಳು ಎಲ್ಲ ಏನೇನು ಕಾಣುತ್ತೆ ಅದೆಲ್ಲ ಅಂತ. ಆಮೇಲೆ ಹಾರ್ಸ್ಗಳು ಸಾಕಿರ್ತಾರೆ, ಹಸುಗಳು ಸಾಕಿರ್ತಾರೆ, ಹೀಗೆ ಅವೆಲ್ಲ ಅದನ್ನೆಲ್ಲ ನೋಡ್ಕೊಂಡು ಬರ್ತಾರೆ. ಸ್ವಲ್ಪ ಹಳ್ಳಿ ಥರ ಇರೋ ಪ್ರದೇಶನೂ. ಕೊನೆಗೆ ಅಲ್ಲಿ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿರುತ್ತೆ ಅನ್ಸುತ್ತೆ. ಇದು ಅಂದರೆ ಸ್ವಲ್ಪ ಇವಾಗ ಆ್ಯಕ್ಚುಲಿ ನಮ್ಗೆ ಇವಾಗ ಇಲ್ಲಿ ಚಳಿ ಸ್ಟಾರ್ಟ್ ಆಗಿದೆ. ಸೊ ಇದು ಜಸ್ಟ್ ಬಿಸಿಲು ಇರುತ್ತೆ, ಚಳಿನೂ ಇರುತ್ತೆ. ರಾತ್ರಿಗೆ ಮತ್ತೆ ತುಂಬ ಚಳಿ ಆಗುತ್ತೆ. ಮನೆಯೆಲ್ಲ ಹೀಟರ್ ಇದ್ರೂ ಕೂಡ ಚಳಿ, ಸಾಕ್ಸ್ ಹಾಕೋಬೇಕು, ಈ ಥರ ಮಾಡಬೇಕು. ಆ ಥರ ಲಂಡನ್ದು ಅವ್ರ ವಾತಾವರಣನ ಅವರು ಹೇಳ್ತಾ ಇದ್ದಾರೆ. ಕೊನೆಗೆ ಸ್ವಲ್ಪ ಹೊತ್ತಿನ ಎಡಭಾಗಕ್ಕೆ ಲೆನಿನ್ ತೋಟವನ್ನು ಸುತ್ತ ಕಡೆ ಎತ್ತರವಾದ ಕೆಂಪು ಮರದ ಬೇಲಿ, ಅಂದರೆ ಫೆನ್ಸ್ಗೆಲ್ಲ ರೆಡ್ ಲೀವ್ಸ್ ಇರೋವಂಥದ್ದು ಥಿಕ್ ಇದು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಅಂತ, ಫೆನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದರು ತಮ್ಮ ಶಿಷ್ಯರಿಗಿಂತ ಮೊದಲೇ ಬಂದಿದ್ದರು. ತೋಟದ ಮನೆಯಲ್ಲೇ ಉಳಿದಿದ್ದವರು ಸಂಭ್ರಮದಿಂದ ಅವರನ್ನು ಬರಮಾಡಿಕೊಂಡು ಸೇವಕರ ವಾಸದ ಮನೆಗಳಲ್ಲಿ 2ನೇ ಅಂತಸ್ತು ಕೊಟ್ಟರು. ಅಂದರೆ ಅವರು ಶಿಷ್ಯಂದರು ಬಂದ್ಬಿಟ್ಟು ತೋಟದ ಮನೆಯಲ್ಲೇ ಉಳಿದಿದ್ದವರು ಅಲ್ಲಿ ಇರ್ತಾರಲ್ಲ ಮುಂಚೆ, ಅವರು ಭಾರಿ ಖುಷಿಯಿಂದ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ. ಎಲ್ಲಿ ಉಳಿಸ್ತಾರೆ ಅಂದರೆ ಅಂತಸ್ತಿನ ಕೊಠಡಿಗೆ ಅವರನ್ನು ಎರಡನೇ ಫ್ಲೋರಲ್ಲಿ. ಆ ಸಣ್ಣ ಕೊಠಡಿ ತಣ್ಣಗಾಗಿತ್ತು, ಚಳಿಯಾಗಿತ್ತು. ಅದೇ ಆ ವಾತಾವರಣ, ಚಳಿ ಬರೋ ಸೂಚನೆಗಳನ್ನ ಮುಂಚೆ ಹೇಳಿದ್ರಲ್ಲ, ಸೊ ಹಾಗಾಗಿ ಚಳಿ ಇರುತ್ತೆ. ಆಮೇಲೆ ಅಲ್ಲೆಲ್ಲ ಕಾರ್ಪೆಟ್, ವಾಲ್ ಟು ವಾಲ್ ಕಾರ್ಪೆಟ್ ಅಂತ ಹೇಳ್ತೀವಲ್ಲ, ಆ ಥರದೆಲ್ಲ ಹಾಸಿದ್ರು ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಎಲ್ಲರೂ ಎಲ್ಲಿ ಹೋದ್ರು ಅಂತ ಕೇಳ್ತಾರೆ. ಅದಕ್ಕೆ ಅವರು ಹಿಂದೆ ಆಚಿದ್ರು, ಈಗ ತಾನೇ ಮಳೆಯು ಅದೇ ಲಂಡನ್ ವಾತಾವರಣನೇ ಹಾಗೆ, ಸ್ವಲ್ಪ ಮಳೆ ಬರ್ತಾ ಇರ್ತಲ್ಲ, ಸೊ ಮಳೆ ಬರೋದನ್ನ ನೋಡ್ತಾರೆ. ಸರಿ, ಊಟ ಆದಮೇಲೆ ಅವ್ರ 3 ಜನ ಶಿಷ್ಯಂದು, ಯೋಕೋ, ಜಾನು, ಜಾರ್ಜ್ ಎಲ್ಲ ಅವ್ರು ಶ್ಯಾಮಸುಂದರ ಅವ್ರಿಗೆ ಹೋಗಿ ಭೇಟಿ ಆಗಬೇಕು, ಹೋಗೋಣವಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಅವರು ಬರ್ತಾರೆ. ಬಂದಾಗ ಏನಾಗುತ್ತೆ, ಟಿಟಿನ್ ಹರ್ಸ್ಟ್ನ ಯಜಮಾನ, ಆ ಏರಿಯಾದ್ದು ಆ ಬಿಲ್ಡಿಂಗ್ ಯಜಮಾನ, ಗಡ್ಡ ಬೆಳೆಸಿದ್ದ ಮತ್ತು ಭುಜದವರೆಗೆ ಕೂದಲು ಬಿಟ್ಟಿದ್ದ ಕನ್ನಡಕಧಾರಿ ಜಾನ್
ಆಯ್ತು ಹೋಗೋಣ ಬಿಡು, ಅವ್ರನ್ನ ಭೇಟಿಯಾಗೋಣ ಅಂತ ಹೇಳ್ತಾರೆ. ಆಮೇಲೆ ಹೋಗ್ತಾರೆ ಪ್ರಭುಪಾದರು ಇರೋ ಕೊಠಡಿಗೆ. ಅನುಗ್ರಹಪೂರ್ವಕವಾಗಿ ಮೆಲುನಗೆ ನಗುತ್ತಾ ಮೇಜಿನ ಮೇಲೆ ಕುಳಿತು ಪ್ರಭುಪಾದರು ಅತಿಥಿಗಳಿಗೆ ಒಳಗೆ ಬಂದು ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಕರೀತಾರೆ ಪ್ರಭುಪಾದರು ಅವ್ರನ್ನ. ಆಮೇಲೆ ಅಲ್ಲೇ ಒಬ್ರು ಸೊ ಅವರೆಲ್ಲ ಫೇಮಸ್, ಸ್ವಲ್ಪ ಹೆಸರುವಾಸಿ ಆಗಿರೋರು ಲಂಡನಲ್ಲಿ ಅವರಿಬ್ರು. ಸೊ ಬರ್ತಾರೆ. ಆವಾಗ ಅವರು ಪ್ರಭುಪಾದರು ಮಾತನಾಡಲಿ ಅಂತ ಅವರು ಬಯಸ್ತಾ ಇರ್ತಾರೆ. ಇವರು ಪ್ರಭುಪಾದರು ಏನು ಮಾಡ್ತಾರೆ, ಅವ್ರು ಹಾಕೊಂಡಿರೋ ಹೂವಿನ ಹಾರನ ತೆಗೆದು ಜಾರ್ಜ್ ಅನ್ನೋರು ಕುತ್ತಿಗೆಗೆ ಹಾಕ್ತಾರೆ. ಸೊ ಹಾಕಬೇಕು ಅಂತ ಈ ಶ್ಯಾಮಸುಂದರ ಅವರು ಶಿಷ್ಯರು ಇರ್ತಾರಲ್ಲ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಸರಿ, ಆಮೇಲೆ ಅವರು ಜಾರ್ಜು ಹರೇ ಕೃಷ್ಣ ಧನ್ಯವಾದಗಳು ಅಂತ ಹೇಳ್ತಾರೆ. ಸರಿ, ಇದೆಲ್ಲ ಕೃಷ್ಣನ ಆಶೀರ್ವಾದ ಅಂತ. ಸರಿ, ಆಮೇಲೆ ಏನಾಗೋಗುತ್ತೆ, ಪ್ರಭುಪಾದರು ಹೇಳ್ತಾರೆ ಯದ್ಯದ್ ಆಚರಿತೆ ಶ್ರೇಷ್ಠ. ಅಂದರೆ ಯಾರು ದೊಡ್ಡ ಜನಗಳು ಅಂದರೆ ಸ್ವಲ್ಪ ಫೇಮಸ್ ಆಗಿರೋರು ಏನು ಮಾಡ್ತಾರೋ ಅದನ್ನು ಪ್ರತಿಯೊಬ್ಬರು ಫಾಲೋ ಮಾಡ್ತಾರೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಇಲ್ಲಿ ಕೋಟ್ ಮಾಡ್ತಾರೆ. ಅಂದರೆ ಇವಾಗ ನಾವು ಅಷ್ಟೆಲ್ಲ ಯಾರು ಬೇರೆಯವರು ಮುಂಚೆ ಈ ಮಕ್ಕಳಾಗಲಿ ಯಾರೇ ಆಗಲಿ ಈ ಸಿನಿಮಾದಲ್ಲಿ ಟಿ ವಿನಲ್ಲಿ ನೋಡ್ಬಿಟ್ಟು ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೋ ಫೇಮಸ್, ನಾವು ಹಾಗೆ ಆಗಬೇಕು ಹಾಗೆ ಮಾಡಬೇಕು ಅಂತ ಫಾಲೋ ಮಾಡೋದು. ಸೊ ಫ್ಯಾನ್ ಕ್ಲಬ್ ಅಂತಾರಲ್ಲ ಹಾಗೆ. ಸೊ ಹಾಗಾಗಿ ಇಲ್ಲಿ ಭಗವಂತ ಹೇಳಿರೋದು ಯಾರು ಏನು ಮಾಡ್ತಾರೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾರ್ಯಾರು ಶ್ರೇಷ್ಠರಾದವ್ರು ಮಾಡಿದ್ರೆ ಅದನ್ನು ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ ಅಂತ ಹೇಳಿರೋದು. ಸೊ ಅದನ್ನೇ ಪ್ರಭುಪಾದರು ಇಲ್ಲಿ ಹೇಳ್ತಾರೆ. ಕೊನೆಗೇನಾಗುತ್ತೆ, ಕೃಷ್ಣನ ಭಗವಂತ ಕೃಪೆ, ನೀವು ನಾಯಕರಾಗಿದ್ದೀರ, ಭಗವಂತನ ದೆಸೆಯಿಂದ ನೀವು ಲೀಡರ್ ಆಗಿದ್ದೀರಾ. ಸೊ ನಿಮಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ, ಯೂತ್ ಲೇಡೀಸು, ಮಕ್ಕಳು, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲ ಯೂತ್, ಅವ್ರು ನಿಮಗೆ ಅನುಸರಣೆ ಮಾಡ್ತಾರೆ, ನಿಮ್ಗೆ ಫಾಲೋ ಮಾಡ್ತಾರೆ ಅಂತ. ಸೊ ಅವ್ರು ನಿಮ್ಮನ್ನು ಕಂಡ್ರೆ ಅವ್ರಿಗೆ ಇಷ್ಟ. ಸೊ ಅವ್ರಿಗೆ ಏನು ಮಾಡಬೇಕು, ನೀವು ಅದಕ್ಕೆ ಏನು ಮಾಡಬೇಕು, ನೀವು ಒಳ್ಳೆಯದನ್ನು ನೀವು ಮಾಡಿದ್ರೆ ಅವರು ಒಳ್ಳೆಯದೇ ಮಾಡ್ತಾರೆ, ನೀವು ಒಳ್ಳೆಯದನ್ನೇ ಹೇಳಿದ್ರೆ ಅವರು ಒಳ್ಳೆಯದನ್ನೇ ಕೇಳ್ತಾರೆ, ಆ ಥರ. ಸೊ ಆ ಥರ ಹೇಳ್ತಾರೆ. ಜಾರ್ಜ್ ಮತ್ತು ಜಾನರಿಗೆ ಪ್ರಭುಪಾದರ ಬಹುಮಂದಿ ಶಿಷ್ಯರಷ್ಟೇ ವಯಸ್ಸಾಗಿದ್ದರು. ಪ್ರಭುಪಾದರು ಅವರನ್ನು ಶ್ರೇಷ್ಠರು ಎಂದು ಪರಿಗಣಿಸಿದರು. ಅವ್ರನ್ನ ಏಜಲ್ಲಿ ಸೇಮ್ ಇದ್ರೂ ಕೂಡ ಬಿಕಾಸ್ ಆಫ್ ದಿ ಸ್ಟೇಟಸ್ ಅವ್ರನ್ನ ಶ್ರೇಷ್ಠರು ಅಂತ ಅಂದರೆ ಅವ್ರದ್ದು ಒಳ್ಳೆತನ, ಒಳ್ಳೆ ಗುಣ ಪ್ರಭುಪಾದರದ್ದು ಪರಿಗಣಿಸ್ತಾರೆ. ಜಗತ್ತಿಗೊಂದಿಷ್ಟು ಶಾಂತಿ ತರಬೇಕು ನಿಮಗೂ ಅಪೇಕ್ಷೆ ಇದೆ, ಪ್ರಭುಪಾದರು ಮುಂದೆ ಹೇಳಿದರು. ಸೊ ಎಲ್ಲರೂ ಪೀಸ್, ಪ್ರಪಂಚದಲ್ಲೆಲ್ಲ ಸ್ವಲ್ಪ ಶಾಂತವಾಗಿ ಎಲ್ಲ ಶಾಂತಿಯಿಂದ ಇರಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ ಅಂತ ಹೇಳ್ತಾರೆ. ಸೊ ಅದು ಅಪೇಕ್ಷೆ ಇದೆ ನನಗೆ ಅಂತ. ಸೊ ಆಗಾಗ ನಿಮ್ಮ ಹೇಳಿಕೆಯನ್ನು ನಾನು ಓದಿದ್ದೇನೆ, ನಿಮಗೂ ಈ ಬಗ್ಗೆ ತವಕವಿದೆ, ಎಲ್ಲರಿಗೂ ತವಕವಿದೆ, ಎಲ್ಲರೂ ಆಂಗ್ಸೈಟಿ, ಎಲ್ಲರಿಗೂ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದಿರುತ್ತೆ, ನಾನು ಓದಿದ್ದೀನಿ ಪೇಪರಲ್ಲಿ ಅದೇ ಹಾಗೆ ಅಂತೆಲ್ಲ ಹೇಳ್ತಾರೆ. ಜಗತ್ತಿಗೆ ಶಾಂತಿನ ತರಬೇಕು, ಸಜ್ಜನರಿಗೆಲ್ಲರೂ ತವಕವರಿಗೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆ ಜನ, ಸಜ್ಜನರು ಅಂದರೆ ಒಳ್ಳೆ ಜನ, ಅವ್ರಿಗೆ ತವಕ ಇರಬೇಕು, ಆಂಗ್ಸೈಟಿ ಇರಬೇಕು, ಮಾಡಬೇಕು ಈ ಥರ ಮಾಡಬೇಕು ಅಂದರೆ ಒಂದಿನದಲ್ಲಿ ಆಗೋ ಕೆಲಸ ಅಲ್ವಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಆಗ್ತಾ ಇರುತ್ತೆ ಅಂತ ಭಗವದ್ಗೀತೆ ಹೇಳಿರುವಂತೆ ಶಾಂತಿ ಸೂತ್ರವನ್ನು ನಾವು ವಿವರಿಸಿದರು. ದೇವೋತ್ತಮ ಪರಪುರುಷನಿಗೆ ಎಲ್ಲ ಸೇರಿದೆ, ಅವನಿಗೆ ಇದರಲ್ಲಿ ಹೇಳ್ತಾರಲ್ಲ ಪೂರ್ಣಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಅಂದರೆ ಭಗವಂತನಿಗೆ ಎಲ್ಲ ಸೇರಿದೆ. ಸೊ ಯಾವುದೂ ನಮ್ದಲ್ಲ. ಸೊ ಹಾಗಾಗಿ ಭಗವಂತನಿಂದ ನಾವು ಏನು ತಗೋತೀವೋ ಅದು ಭಗವಂತನಿಗೆ ನಾವು ಅರ್ಪಿಸ್ಬೇಕು ಅಂತ. ಸೊ ನಿಲ್ಲಿಸ್ಬೇಕಾ ಮಾತಾಜಿ? ಮಾತಾಜಿ ಹರೇ ಕೃಷ್ಣ. ಕೃಷ್ಣ ಪ್ಲೀಸ್ ಕಂಟಿನ್ಯೂ ಮಾಡ್ತೀನಿ ಮಾತಾಡಿ. ಮಾಡ್ಲಿ. ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ. ಓಕೆ, ನಾನು ಸ್ಕ್ರೀನ್ ಶೇರ್ ಸ್ಟಾಪ್ ಮಾಡಿದ್ಮೇಲೆ ಮಾಡ್ತೇನೆ ಮಾತಾಜಿ. ಹೇಗೆ ನಿಮ್ಗೆ ನಾಳೆ ಇದನ್ನು ಕಂಟಿನ್ಯೂ ಮಾಡ್ಲಾ ಮಾತಾಜಿ? ಸರಿ ಮಾತಾಜಿ, ಹೇಗಾದ್ರೂ ಸರಿ, ನನಗೇನು ತೊಂದರೆ ಇಲ್ಲ. ಅಲ್ಲ ಅವರಿಗೆ ನಾಳೆ ಕಂಟಿನ್ಯೂ ಮಾಡ್ತಾರೆ ಆಯ್ತಾ? 46ನೇ ಪೇಜಿನಿಂದ ನಾಳೆ ಕಂಟಿನ್ಯೂ ಮಾಡ್ತಾರೆ ಮಾತಾಜಿ. ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ಬಂದಿರುವ ಎಲ್ಲ ಭಕ್ತವೃಂದಕ್ಕೂ ಜೈ. ಧನ್ಯವಾದಗಳು ಎಲ್ಲರಿಗೂ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಲೀವ್ ಆಗ್ಬೇಡಿ, ಅಟೆಂಡೆನ್ಸ್ ಲಿಂಕ್ ಆಗ್ತೇನೆ ಆಯ್ತಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಬಂದಿಲ್ಲ ಮಾತಾಜಿ. ಆಗ್ತಾ ಇದ್ದೇನೆ. ಆಯ್ತು. ಬಂತು ನೋಡಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಾಗವೇಣಿ ಮಾತಾಜಿ ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಆಗ್ತಾ ಇದೀವಿ ಮಾತಾಜಿ. ಆಯ್ತು, ಹಾಕಿ ಹಾಕಿ. ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಆಯ್ತಾ ಎಲ್ಲರದು ಅಟೆಂಡೆನ್ಸ್? ಮೀಟಿಂಗ್ ಎಂಡ್ ಮಾಡ್ಲಾ? ಆಯ್ತು ಮಾತಾಜಿ. ನಂದಾಗಿದೆ, ಲೀವ್ ಆಗ್ಬೋದಾ ಮಾತಾಜಿ? ಹಾ ಆಯ್ತು, ಲೀವ್ ಆಗ. ನಂದು ಆಗಿದೆ ಮಾತಾಜಿ, ಲೀವ್ ಆಗ್ತೀನಿ. ಹಾಗೆ ಎಂಡ್ ಮಾಡ್ತೇನೆ ಮೀಟಿಂಗ್. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು.